ಸ್ಟಾರ್ಟ್ಗೆ. Hallelujah, 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 hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. Praise the Lord. 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 ಪ್ರಭು ಯೇಸು ಕ್ರಿಸ್ತರ ಆ ಪರಿಶುದ್ಧ ನಾಮದಲ್ಲಿ ಇವತ್ತು ಈ ಕನ್ನಡ ಪ್ರಾರ್ಥನೆಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತವನ್ನ ಕೋರುತ್ತಿದ್ದೇವೆ. ಪ್ರೀತಿಯ ದೇವ ಜನರೇ, ಮತ್ತೊಂದು ಆದಿತ್ಯವಾರ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಈ ಪರಿಶುದ್ಧ ದೇವರ ದಿನ ನಾವೆಲ್ಲರೂ ದೇವರನ್ನ ಮಹಿಮೆ ಪಡಿಸಲು ಈ ಸಮಯದಲ್ಲಿ ಪರಿಶುದ್ಧ ಆತ್ಮರ ಅಭಿಷೇಕ ಈ ಸಮಯದಲ್ಲಿ ಬೇಡಿಕೊಳ್ಳೋಣ. ಮತ್ತೊಂದು ದಿನ, ಆಶೀರ್ವಾದದ ದಿನ, ಕೃಪೆಯ ದಿನ ನಮಗೆ ದೇವರು ಒದಗಿಸಿದ್ದಾರೆ. ಆ ದಿನಕ್ಕಾಗಿ ದೇವರನ್ನ ಮಹಿಮೆ ಪಡಿಸೋಣ. ಆತನು ನಿತ್ಯ ಜೀವಿಸುವ ದೇವರು, ಆತನು ನಮ್ಮನ್ನು ರಕ್ಷಿಸಿದ ದೇವರು, ಆತನು ನಮ್ಮನ್ನು ಉದ್ಧರಿಸಿದ ದೇವರು. ಈ ಸಂಜೆ ಆತನ ಮಹಿಮೆಗಾಗಿ ನಾವು ಈ ಸಮಯವನ್ನ ಉಪಯೋಗಿಸೋಣ. ಎಲ್ಲರೂ ಸಂತೋಷದಿಂದ, ಸಂಭ್ರಮದಿಂದ ದೇವರು ಕೊಟ್ಟ ಆರೋಗ್ಯಕ್ಕಾಗಿ, ದೇವರು ಕೊಟ್ಟ ಕೃಪೆಗಾಗಿ ನಾವು ಆತನನ್ನ ಕೊಂಡಾಡಿ ಈ ಸಂಜೆಯನ್ನ ಆತನ ನಾಮಕ್ಕೆ ಮಹಿಮೆ ಸಲ್ಲಿಸೋಣ. ಪ್ರಿಯರೇ, ಈ ಸಮಯ ಪರಿಶುದ್ಧ ಆತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧ ಆತ್ಮರು ನಮಗೆಲ್ಲರಿಗೂ ಸಮಗ್ರ ಸತ್ಯದೆಡೆಗೆ ಕೊಂಡೊಯ್ಯುವರು. ಆ ಸಮಗ್ರ ಸತ್ಯವೇ ಯೇಸುವಾಗಿದ್ದಾರೆ. ಆತನ ನಾಮವನ್ನ ಕೊಂಡಾಡಲು ಈ ಸಂಜೆ ಪರಿಪೂರ್ಣವಾಗಿ ನಾವು ಉಪಯೋಗಿಸೋಣ ಪ್ರಿಯರೇ. ಏಕೆಂದರೆ ಆತನ ಶಕ್ತಿ ಇಲ್ಲದೆ ನಾವು ಯೇಸುವನ್ನ ಮಹಿಮೆ ಪಡಿಸಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ನಮ್ಮ ಕರಗಳನ್ನು ಎತ್ತಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ನಾವೆಲ್ಲರೂ ಹೇಳೋಣ, ಕರ್ತರಾದ ಯೇಸುವೆ, ಕರ್ತರಾದ ಯೇಸುವೆ, ನೀವು ಕಲ್ವಾರಿಯಲ್ಲಿ ಸುರಿಸಿದ ಆ ಪರಿಶುದ್ಧ ರಕ್ತದ ಶಕ್ತಿಯಿಂದ ಈ ಸಮಯದಲ್ಲಿ ನನ್ನ ವಿರುದ್ಧವಾಗಿ ಹೋರಾಡುವ ಎಲ್ಲ ಅಂಧಕಾರದ ಶಕ್ತಿಗಳು ಅದರ ಅಧಿಕಾರವು ನನ್ನಿಂದ ನನ್ನ ಕುಟುಂಬದಿಂದ ಈ ಸ್ಥಳದಿಂದ ಬಿಟ್ಟು ಹೋಗಲಿ. ಪರಿಶುದ್ಧ ಆತ್ಮರೇ ನನ್ನ ಮೇಲೆ ನೀವು ಇಳಿದು ಬನ್ನಿರಿ. ನಿಮ್ಮ ಅಭಿಷೇಕ ನನಗೆ ನೀಡಿರಿ. ನಿಮ್ಮ ಅಭಿಷೇಕ ನನಗೆ ನೀಡಿರಿ. ಪೂರ್ಣ ಶಕ್ತಿಯಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮನಿಂದ ನಿಮ್ಮನ್ನು ಆರಾಧಿಸಲು ನಿಮ್ಮನ್ನು ಮಹಿಮೆ ಪಡಿಸಲು ನಮಗೆ ಶಕ್ತಿ ನೀಡಿರಿ. ಅಭಿಷೇಕ ನೀಡಿರಿ. ಎಲ್ಲಾ ಚಿಂತೆಗಳು, ಎಲ್ಲಾ ಭಯಗಳು, ಎಲ್ಲಾ ನೋವುಗಳು, ಎಲ್ಲಾ ದುಷ್ಟ ಆಲೋಚನೆಗಳು ನನ್ನಿಂದ ಬಿಟ್ಟು ತೊಲಗಲಿ. ಓ ಪರಿಶುದ್ಧಾತ್ಮರೇ, ನನ್ನಲ್ಲಿ ಅಧಿಕಾರ ಚಲಾಯಿಸಿರಿ. ನೀವೇ ನನ್ನ ದೇವರು. ಹಲ್ಲೆಲೂಯಾ. ಎಲ್ಲರೂ ಪರಿಶುದ್ಧ ಆತ್ಮರ ಅಭಿಷೇಕಕ್ಕಾಗಿ ಈ ಹಾಡಿನ ಮೂಲಕ ನಾವು ದೇವರನ್ನು ನಮ್ಮ ನಡುವೆ ಕರೆಯೋಣ ಪ್ರಿಯರೇ. ತುಂಬಿರಿ ನಿಮ್ಮ ಬಲದಿಂದ, ನಿಮ್ಮಂತೆ ನಾ ಜೀವಿಸಲು ಜೀವಕ್ಕೆ ಜೀವವಾಗಿರಿ ಯೇಸುವೇ. ಪ್ರತಿಯೊಬ್ಬರು ಕರೆಯೋಣ. ಆತ್ಮರ ಬಲ ನಾವು ಹೊಂದಿಕೊಳ್ಳೋಣ. ಯೇಸುವೇ, ಪ್ರತಿಯೊಬ್ಬರು ಹಾಡೋಣ.
ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರೇ ಯೇಸುವಿನ ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರೇ ಎಲ್ಲರೂ ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರೇ ಯೇಸುವಿನ ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರೇ ತುಂಬಿರಿ ನಿಮ್ಮ ಬಲದಿಂದ ನಿಮ್ಮಂತೆ ನಾ ಜೀವಿಸಲು ಜೀವಕ್ಕೆ ಜೀವವಾಗಿರಿ ಯೇಸುವೇ ಯೇಸುವೇ ಎಲ್ಲರೂ ಪರಿಶುದ್ಧ ಆತ್ಮರನ್ನ ಕರೆಯೋಣ. ನಮ್ಮ ಕಷ್ಟದಲ್ಲಿ, ನಮ್ಮ ನೋವಿನಲ್ಲಿ, ನಮ್ಮ ಭಯದಲ್ಲಿ, ನಮ್ಮ ಚಿಂತೆಯಲ್ಲಿ, ನಮ್ಮ ಯೋಚನೆಗಳಲ್ಲಿ, ಪವಿತ್ರ ಆತ್ಮರೇ ನಮ್ಮ ಅಭಿಷೇಕ ಮಾಡ ಬನ್ನಿರೇ ಯೇಸುವಿನ ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರೇ ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರೇ ಯೇಸುವಿನ ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರೇ ಹಾಲೆಲೂಯಾ 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 ಪ್ರತಿಯೊಬ್ಬರು ಹಾಲೆಲೂಯಾ 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 ಎಲ್ಲರೂ ಕರೆಯೋಣ ಪರಿಶುದ್ಧಾತ್ಮ ಅಭಿಷೇಕ. ಹಾಲೆಲೂಯಾ ಪ್ರತಿಯೊಬ್ಬರು ಹಾಲೆಲೂಯಾ ಹಾಲೆಲೂಯಾ ಎಲ್ಲ ಭಯ ನೀಗಿಸುವ ದೇವರು ಹಾಲೆಲೂಯಾ 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 ಯೇಸುವೇ 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 ಯೇಸುವೇ
ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಶಕ್ತಿಯಿಂದ ಹೇಳೋಣ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಮತ್ತೊಂದು ದಿನವನ್ನ ದೇವರು ನಮಗಾಗಿ ನೀಡಿದ್ದಾರೆ. ಈ ಸಂಜೆ ದೇವರ ವಾಕ್ಯ ಸಿರಾಕನ ಗ್ರಂಥ 43ನೇ ಅಧ್ಯಾಯ ವಾಕ್ಯ 30 ಹೇಳ್ತಾ ಇದೆ, ಸರ್ವೇಶ್ವರನನ್ನು ನೀವು ಮಹಿಮೆ ಪಡಿಸುವಾಗ ನಿಮ್ಮ ಕೈಯಿಂದಾದಷ್ಟು ಆತನನ್ನು ಕೀರ್ತಿಸಿರಿ. ಆದರೂ ಆತ ಮಿಗಿಲಾಗಿರುವನು. ಆತನನ್ನು ಕೀರ್ತಿಸುವಾಗ ದಣಿಯದೆ ಶಕ್ತಿಯನ್ನೆಲ್ಲ ಬಳಸಿರಿ, ಏಕೆಂದರೆ ಸಾಕಾಗುವಷ್ಟು ಆತನನ್ನು ನೀವು ಹೊಗಳಲಾರಿರಿ. ಪ್ರೀತಿಯ ದೇವಜನರೇ, ಆತನು ಭಯಂಕರನು, ಘನವಂತರನು, ಸರ್ವೇಶ್ವರ. ಆತನ ಶಕ್ತಿ ಸಾಮರ್ಥ್ಯ ಆಶ್ಚರ್ಯಕರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಮ್ಮೆ ಈ ವಾಕ್ಯಗಳನ್ನು ಹೇಳೋಣ. ಸಿರಾಕನ ಗ್ರಂಥ 43ನೇ ಅಧ್ಯಾಯ 30ನೇ ವಾಕ್ಯ ಸರ್ವೇಶ್ವರನನ್ನು ನೀವು ಘನಪಡಿಸುವಾಗ ನಿಮ್ಮ ಕೈಯಿಂದಾದಷ್ಟು ಆತನನ್ನು ಕೀರ್ತಿಸಿರಿ. ಆದರೂ ಆತ ಮಿಗಿಲಾಗಿರುವನು. ಆತನನ್ನು ಕೀರ್ತಿಸುವಾಗ ದಣಿಯದೆ ಶಕ್ತಿಯನ್ನೆಲ್ಲ ಬಳಸಿರಿ, ಏಕೆಂದರೆ ಸಾಕಾಗುವಷ್ಟು ಆತನನ್ನು ನೀವು ಹೊಗಳಲಾರಿರಿ. ಆತನನ್ನು ನೋಡಿದವರು ಯಾರಿದ್ದಾರೆ? ಆತನನ್ನು ವಿವರಿಸಲಾಗುವಂತೆ ಆತನನ್ನು ಘನಪಡಿಸುವವರು ಯಾರಿದ್ದಾರೆ? ಆತನಿದ್ದಂತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಈ ಸಂಜೆ ನಮಗಾಗಿ ದೇವರು ಕೊಟ್ಟ ಆರೋಗ್ಯಕ್ಕಾಗಿ, ದೇವರು ಕೊಟ್ಟ ಕೃಪೆಗಾಗಿ ಆತನ ನಾಮವನ್ನು ಕೊಂಡಾಡೋಣ. ಈ ಗೀತೆಯ ಮೂಲಕ ನಾವೆಲ್ಲರೂ ಆತನ ನಾಮವನ್ನು ಕೊಂಡಾಡೋಣ. ಚಪ್ಪಾಳೆ ತಟ್ಟಿಕೊಳ್ಳುತ್ತಾ ಆತನ ನಾಮವನ್ನು ಕೀರ್ತಿಸೋಣ. ನಮ್ಮ ಹೃದಯ ಅಂತರಾಳದ ಈ ಆರಾಧನೆ, ಈ ಸ್ತುತಿ ದೇವರಿಗೆ ಬೇಕಾಗಿದೆ. ಏಕೆಂದರೆ ಆತನು ಜೀವಂತನು, ಮಹಿಮೆ ಉಳ್ಳವನು, ಜೀವಂತ ಎದ್ದವನು, ಮೃತ್ಯುಂಜಯ ದೇವರು. ಆತನ ನಾಮವೇ ಯೇಸು. ನಮ್ಮ ನಡುವೆ ಅವರು ಇದ್ದಾರೆ. ನಮ್ಮನ್ನು ಮತ್ತೆ ಎಬ್ಬಿಸಲು, ಶಕ್ತಿಪಡಿಸಲು, ಕೃಪೆಯಿಂದ ತುಂಬಲು, ನಮಗೆ ಜೀವಕ್ಕೆ ಜೀವವಾಗಲು ಆತನು ನಮ್ಮ ನಡುವೆ ಇದ್ದಾರೆ. ಭಯ ಪಡುವುದು ಬೇಡ. ಭಯ ತರುವುದು ದುರಾತ್ಮ, ಆದರೆ ಭಯ ನೀಗಿಸುವುದು ಪರಿಶುದ್ಧ ಆತ್ಮ. ಆತನ ಶಕ್ತಿಯಿಂದ ನಾವು ದೇವರನ್ನ ಕೊಂಡಾಡೋಣ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಎಲ್ಲರೂ ಪ್ರತಿಯೊಬ್ಬರು ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಸ್ತುತಿಸೋಣ. ಸ್ತುತಿಸೋಣ, ಚಪ್ಪಾಳೆ ತಟ್ಟುತ್ತಾ ಆತ ನಾಮವನ್ನು ಕೀರ್ತಿಸೋಣ. ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೆ ನಿನ್ನ ಸ್ತುತಿಸುವೆನು,
ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ಆತ್ಯವು ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಆತನು ಕೊಟ್ಟ ಕೃಪೆಗಾಗಿ, ಆತನು ನೀಡಿದ ಎಲ್ಲ ಆಶೀರ್ವಾದಕ್ಕಾಗಿ, ಆರೋಗ್ಯಕ್ಕಾಗಿ ನಾವು ಆತನನ್ನು ಕೊಂಡಾಡೋಣ. ಈ ಕಷ್ಟದ ಸಮಯದಲ್ಲಿ ನಾವು ಆತನನ್ನು ಕೀರ್ತಿಸೋಣ. ಏಕೆಂದರೆ ಆತ ನಮ್ಮ ಜೊತೆಗಿರುವ ದೇವರು, ಇಮ್ಯಾನ್ಯುಯಲ್ ದೇವರು, ನಮ್ಮೊಂದಿಗೆ ಜೀವಿಸುವ ದೇವರು, ಪುನರುತ್ಥಾನ ಹೊಂದಿದ ದೇವರು ನಮ್ಮೊಂದಿಗೆ ಇದ್ದಾರೆ. ಭಯಪಡುವುದು ಬೇಡ. ಆತನು ನಮ್ಮನ್ನು ಉದ್ಧರಿಸುವ ದೇವರು. ಕೊಂಡಾಡೋಣ. ಶಕ್ತಿ ಮೀರಿ ನಮ್ಮ ಕೈಯಿಂದಾದಷ್ಟು ಆತನ ಘನಪಡಿಸೋಣ, ಸಂತೋಷಗೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ. ಸರ್ವವನ್ನು ಅಳುವವನೇ ನಿಮ್ಮನ್ನೇ ಆರಾಧಿಸುವೆ. ಹೋ ಕೃಪೆಯಲ್ಲಿ ಐಶ್ವರ್ಯನೇ ನಿಮ್ಮನ್ನೇ ಆರಾಧಿಸುವೆ. ಸರ್ವವನ್ನು ಅಳುವವನೇ ನಿಮ್ಮನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ. ಓ ನನ್ನಯ ರಕ್ಷಕನೇ ನಿಮ್ಮನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿಮ್ಮನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಸ್ತುತಿಸೋಣ ಪ್ರಿಯರೇ. ಇದು ಸ್ತುತಿಯ ಸಮಯ, ಬಿಡುಗಡೆಯ ಸಮಯ, ಅಭಿಷೇಕದ ಸಮಯ, ಕೃಪೆ ಇಳಿಯುವ ಸಮಯ, ಅದ್ಭುತದ ಸಮಯ, ಬಿಡುಗಡೆಯ ಸಮಯ, ಅಭಿವೃದ್ಧಿಯ ಸಮಯ, ಆಶೀರ್ವಾದದ ಸಮಯ, ಸಂತೋಷದ ಸಮಯ. ಆತನನ್ನು ಕೈಯಿಂದಾದಷ್ಟು ಮಹಿಮೆ ಘನಪಡಿಸೋಣ. ಆತ ನಾಮವನ್ನು ಕೊಂಡಾಡೋಣ. ಚಪ್ಪಾಳೆ ತಟ್ಟುತ್ತಾ ಆತ ನಾಮವ ಮಹಿಮೆಯನ್ನ ಹಾಡೋಣ. ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾನಿನೇ ನಿಮ್ಮನ್ನೇ ಆರಾಧಿಸುವೆ. ಓ ಉನ್ನತ ದೇವಾನಿನೇ ನಿಮ್ಮನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾನಿನೇ ನಿಮ್ಮನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ನಿಮ್ಮನ್ನೇ ಆರಾಧಿಸುವೆ. ನನ್ ಬಾಳ ಜಯವು ನೀನೇ ನಿಮ್ಮನ್ನೇ ಆರಾಧಿಸುವೆ. ಓ ಕಷ್ಟದಲ್ಲಿ ವಿಮೋಚಕನೇ ನಿಮ್ಮನ್ನೇ ಆರಾಧಿಸುವೆ. ನನ್ ಬಾಳ ಜಯವು ನೀನೇ ನಿಮ್ಮನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ
ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಹಲ್ಲೆಲೂಯಾ 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 ಸರ್ವರು ಹಾಡೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಆತ್ಮದಿ ಆರಾಧಿಸುವೆ, ನಿತ್ಯವೂ ಆರಾಧಿಸುವೆ. ಆತ್ಮದಿ ಆರಾಧಿಸುವೆ, ನಿತ್ಯವೂ ಆರಾಧಿಸುವೆ. ಒಂದು ಗಟ್ಟಿಯಾದ ಚಪ್ಪಳೆಯ ಮೂಲಕ ನಾವು ದೇವರನ್ನ ಮಹಿಮೆ ಪಡಿಸುವೆ. ಎಲ್ಲರೂ ನಾವು ಚಪ್ಪಾಳೆ ತಟ್ಟುತ್ತಾ ಆದ ನಾಮವನ್ನು ಘನಪಡಿಸೋಣ. Praise the Lord. Hallelujah. 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 ಗೀತೆಯ ಸಾಲುಗಳಲ್ಲಿ ನಾವು ಹಾಡಿದೆವು, ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ, ನನ್ನ ಬಾಳ ಜಯವೂ ನೀನೇ. ಪ್ರೀತಿಯ ದೇವಜನರೇ, ಎಂಥ ಮಹಿಮೆ ಉಳ್ಳ ದೇವರನ್ನು ನಾವು ಪಡೆದಿದ್ದೇವೆ. ಒಂದು ನಿಮಿಷ ನಮ್ಮ ಹೃದಯದ ಮೇಲೆ ನಮ್ಮ ಕರಗಳನ್ನು ಇಟ್ಟುಕೊಳ್ಳೋಣ. ಎಂಥ ಒಳ್ಳೆಯ ದೇವರನ್ನು ನಾವು ಪಡೆದಿದ್ದೇವೆ. ಆತನ ನಾಮವನ್ನು ಕರೆಯುವ ಎಲ್ಲರೂ ಜೀವಾಧಾರ ಹೊಂದುವರೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಪ್ರೀತಿಯ ದೇವಜನರೇ, ಜೀವಾಧಾರ ಕೊಡುವ ದೇವರ ಹತ್ತಿರ ನಾವಿದ್ದೇವೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ನಾವು ಈ ಹಾಡಿನ ಸಾಲುಗಳು, ಕಷ್ಟದಲ್ಲಿ ವಿಮೋಚಕನೇ ನನ್ನ ಬಾಳ ಜಯವು ನೀನೇ. ನನ್ನ ಕಷ್ಟ, ನನ್ನ ನಷ್ಟ, ನನ್ನ ನೋವು ಬೇರೆ ಯಾರಿಗೂ ಬೇಡ, ಬೇರೆ ಯಾರಿಗೂ ಬೇಡ. ಇದನ್ನು ಹೊತ್ತುಕೊಂಡು ನಾನು ಬದುಕ್ತಾ ಇದ್ದೇನೆ. ಈ ಆರಾಧನೆಯಲ್ಲಿ ಭಾಗಿಯಾದವರು ಅನೇಕ ಜನ ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ ವಿವಿಧ ರೀತಿಯಲ್ಲಿ ಕಷ್ಟ ನಷ್ಟ ಅನುಭವಿಸ್ತಾ ಇದ್ದೀರಾ. ಪ್ರೀತಿಯ ದೇವಜನರೇ, ಈ ಗೀತೆಯ ಸಾಲುಗಳಲ್ಲಿ ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನು ಆರಾಧಿಸುವೆ, ನನ್ನ ಬಾಳ ಜಯವು ನೀನೇ, ನಿನ್ನನ್ನೇ ನಾನು ಆರಾಧಿಸುವೆನು. ಪ್ರಭುವೇ, ನಿಮ್ಮನ್ನು ಪಡೆದ ನಾವು ಧನ್ಯರು, ನಿಮ್ಮನ್ನು ಆರಾಧಿಸುವ ನಾವು ಧನ್ಯರು. ಏಕೆಂದರೆ
ನಮ್ಮ ಕಷ್ಟದಲ್ಲಿ ಜಯ ಕೊಡುವ ದೇವರು ನನ್ನೊಂದಿಗೆ ಇದ್ದೀರಿ. ಆಮೆನ್ ಆಮೆನ್. ನನ್ನ ಬಾಳ ಜಯವು ನೀನೇ. ಆಮೆನ್. ನೀವು ನನ್ನ ಜೊತೆಗೆ ಇದ್ದೀರಿ ಕರ್ತನೆ, ಏಕೆಂದರೆ ನೀವು ನಮ್ಮನ್ನು ಒಬ್ಬಂಟಿಕರಾಗಿ ಬಿಡುವುದಿಲ್ಲ. ಮುಳುಗುವ ದೋಣಿಯಲ್ಲಿ ನೀವು ಇದ್ದೀರಿ. ಆ ದೋಣಿ ಮುಳುಗಲಿಲ್ಲ, ಬದಲಾಗಿ ಆ ದೋಣಿಯಲ್ಲಿ ಇದ್ದವರೆಲ್ಲರೂ ರಕ್ಷಣೆ ಪಡೆದರು. ಏಕೆಂದರೆ ನೀವು ಇರುವ ಸ್ಥಳ ನಾಶದ ಸ್ಥಳ ಅಲ್ಲ, ಜೀವಿಸುವ ಸ್ಥಳವಾಗಿದೆ. ನೀವು ಇರುವ ಸ್ಥಳ ನಷ್ಟದ ಕಷ್ಟದ ಸ್ಥಳವಲ್ಲ, ಬದಲಾಗಿ ಜಯ ಹೊಂದಿದ ಸ್ಥಳವಾಗಿದೆ. ಕರ್ತನೆ, ಈ ಸಮಯದಲ್ಲಿ ನಾವು ನಿಮ್ಮನ್ನು ಸ್ತುತಿಸಲು ಮುಂದೋಗ್ತಾ ಇದ್ದೇವೆ. ನಮ್ಮನ್ನು ಆಶೀರ್ವದಿಸಿರಿ. ನನ್ನ ಈ ಪ್ರತಿಯೊಂದು ಹಾಡು, ಆರಾಧನೆ, ಸ್ತುತಿ ಆತ್ಮದಿಂದ ಸತ್ಯದಿಂದ ಆರಾಧಿಸಲು ಕರ್ತನೆ ನೀವು ನಮ್ಮೊಂದಿಗೆ ಇರಿ. ಈ ಗೀತೆಯನ್ನು ಹಾಡುತ್ತಾ ನಾವು ದೇವರನ್ನ ಮಹಿಮೆ ಪಡಿಸೋಣ. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು, ಸರ್ವರು ಯಾವಾಗಲೂ ಎಂದೆಂದಿಗೂ ಕರ್ತನಲ್ಲಿ ಹರ್ಷಿಸುವೆವು. ಓ ಯಾವಾಗಲೂ ಎಂದೆಂದಿಗೂ ಕರ್ತನಲ್ಲಿ ಹರ್ಷಿಸುವೆವು, ನಮ್ಮ ಕರ್ತನಲ್ಲಿ ಹರ್ಷಿಸುವೆವು. ಎಲ್ಲರೂ ಸ್ತುತಿಸೋಣ ಪ್ರಿಯರೇ. ಈ ಚಪ್ಪಾಳೆ ಮೂಲಕ, ಈ ಹಾಡಿನ ಮೂಲಕ ಚಪ್ಪಾಳೆ ತಟ್ಟಿ ಆತನ ನಾಮವನ್ನ ಘನಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಸಂತೋಷದಿಂದ ಹಾಗೂ ಮುಖದಿಂದ ಆತನ ನಾಮವನ್ನು ಕೊಂಡಾಡೋಣ. ಕುಟುಂಬದಲ್ಲಿ ಸೇರಿಕೊಂಡಿರುವ ಸರ್ವರು ಚಪ್ಪಾಳೆಯೊಂದಿಗೆ ಸ್ತುತಿಸಿರಿ ಪ್ರಿಯರೇ, ಏಕೆಂದರೆ ಆತನ ನಾಮ ಮಹಿಮೆ ಪಡಿಸೋಣ. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು, 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 ಯಾವಾಗಲೂ ಎಂದೆಂದಿಗೂ ಕರ್ತನಲ್ಲಿ ಹರ್ಷಿಸುವೆವು. ಹಲ್ಲೆಲೂಯಾ. ಯಾವಾಗಲೂ ಎಂದೆಂದಿಗೂ ಕರ್ತನಲ್ಲಿ ಹರ್ಷಿಸುವೆವು, ನಮ್ಮ ಕರ್ತನಲ್ಲಿ ಹರ್ಷಿಸುವೆವು, ನಮ್ಮ ಕರ್ತನಲ್ಲಿ ಹರ್ಷಿಸುವೆವು. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. ಒಂದು ಥೆಸಲೋನಿಕ 5ನೇ ಅಧ್ಯಾಯ ವಾಕ್ಯ 16 ಹೇಳ್ತಾ ಇದೆ, ಸದಾ ಹರ್ಷ ಚಿತ್ತರಾಗಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ಎಲ್ಲಾ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ. ನಾವೆಲ್ಲರೂ ಈ ಸ್ತುತಿಯ ಗೀತೆ ಮೂಲಕ ನಾವು ದೇವರನ್ನ ಮಹಿಮೆ ಪಡಿಸೋಣ. ಪ್ರತಿಯೊಬ್ಬರು ಯಾವುದಕ್ಕೂ ಚಿಂತಿಸದೆ ಈಗಲೇ ಸ್ತುತಿಸುವೆವು, ಯಾವುದಕ್ಕೂ ಚಿಂತಿಸದೆ ಈಗಲೇ ಸ್ತುತಿಸುವೆವು, ನಾವು ಎಂದೆಂದು ಸ್ತುತಿಸುವೆವು, ನಾವು ಎಂದೆಂದು ಸ್ತುತಿಸುವೆವು.
ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯಾವಾಗಲೂ ಎಂದೆಂದಿಗೂ ಕರ್ತನಲ್ಲಿ ಹರ್ಷಿಸುವೆವು. ಹಲ್ಲೆಲೂಯಾ. ಯಾವಾಗಲೂ ಎಂದೆಂದಿಗೂ ಕರ್ತನಲ್ಲಿ ಹರ್ಷಿಸುವೆವು. ನಮ್ಮ ಕರ್ತನಲ್ಲಿ ಹರ್ಷಿಸುವೆವು. ನಮ್ಮ ಕರ್ತನಲ್ಲಿ ಹರ್ಷಿಸುವೆವು. ಹಲ್ಲೆಲೂಯಾ ಆಮೆನ್. 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 ಪ್ರೈಸ್ ದಿ ಲಾರ್ಡ್. ಸ್ತುತಿಸಿರಿ ಪ್ರಿಯರೇ, ಬಿಡುಗಡೆ ಪಡೆಯುವಿರಿ. ಏಕೆಂದರೆ ಸ್ತುತಿಯ ಮಧ್ಯದಲ್ಲಿ ಪ್ರಭು ಯೇಸು ನಮ್ಮ ನಡುವೆ ಇದ್ದಾರೆ. ಇಸ್ರಾಯೇಲರ ಸ್ತುತಿ ಸಿಂಹಾಸನದಲ್ಲಿ ಪ್ರಭು ಯೇಸು ಇದ್ದಾರೆ. ಸ್ತುತಿಸೋಣ, ಕೊಂಡಾಡೋಣ, ಮಹಿಮೆ ಪಡಿಸೋಣ, ಅಭಿಷೇಕ ಪಡೆಯೋಣ. ಇಂದು ಕಾಣುವ ಐಗುಪ್ತ್ಯರ ಎಂದಿಗೂ ಕಾಣಲಾರೆವು. ಓ, ಇಂದು ಕಾಣುವ ಐಗುಪ್ತ್ಯರ ಎಂದಿಗೂ ಕಾಣಲಾರೆವು. ಯೇಸು ನಮಗಾಗಿ ಯುದ್ಧ ಮಾಡುವ. ಯೇಸು ನಮಗಾಗಿ ಯುದ್ಧ ಮಾಡುವ. ಯೇಸು ನಮಗಾಗಿ ಯುದ್ಧ ಮಾಡುವ. ಯೇಸು ನಮಗಾಗಿ ಯುದ್ಧ ಮಾಡುವ. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಎಲ್ಲ ಬಂಧನಗಳು ಬಿಟ್ಟು ಹೋಗಲಿ. ಎಲ್ಲ ಸೈತಾನನ ಅಧಿಕಾರವು ಬಿಟ್ಟು ಹೋಗಲಿ. ಅಭಿಷೇಕ ಇಳಿದು ಬರಲಿ. ಕೃಪೆ ಇಳಿದು ಬರಲಿ. ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗುವ ಸರ್ವ ಜನರ ದುಃಖಗಳು ಸಂತೋಷವಾಗಿ ಮಾರ್ಪಡಲಿ. ಕರ್ತನೆ, ಈ ಸಮಯದಲ್ಲಿ ನಿಮ್ಮ ಅಭಿಷೇಕ ಸರ್ವರಲ್ಲಿ ತುಂಬಲಿ. ಕರ್ತನೆ, ನಮಗೆ ದೂರಾದ ಮಾಟವಿಲ್ಲ, ಶಕುನವು ಎಂದೂ ಇಲ್ಲ. ನಮಗೆ ದೂರಾದ ಮಾಟವಿಲ್ಲ, ಶಕುನವು ಎಂದೂ ಇಲ್ಲ. ನಮಗೆ ದೂರಾದ ರೋಗವಿಲ್ಲ, ಶಕುನವು ಎಂದೂ ಇಲ್ಲ. ನಮಗೆ ದೂರಾದ ರೋಗವಿಲ್ಲ, ಶಕುನವು ಎಂದೂ ಇಲ್ಲ. ಸೈತಾನ ನಮ್ಮ ಕಾಲ ಕೆಳಗೆ, ಸೈತಾನ ನಮ್ಮ ಕಾಲ ಕೆಳಗೆ, ಸೈತಾನ ನಮ್ಮ ಕಾಲ ಕೆಳಗೆ, ಸೈತಾನ ನಮ್ಮ ಕಾಲ ಕೆಳಗೆ. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯೇಸುವಿನ ಮಕ್ಕಳು ನಾವು ಎಂದೆಂದು ನಲಿಯುವೆವು. ಯಾವಾಗಲೂ ಎಂದೆಂದಿಗೂ ಕರ್ತನಲ್ಲಿ ಹರ್ಷಿಸುವೆವು. ಹಲ್ಲೆಲೂಯಾ. ಯಾವಾಗಲೂ ಎಂದೆಂದಿಗೂ ಕರ್ತನಲ್ಲಿ ಹರ್ಷಿಸುವೆವು. ನಮ್ಮ ಕರ್ತನಲ್ಲಿ ಹರ್ಷಿಸುವೆವು. ನಮ್ಮ ಕರ್ತನಲ್ಲಿ ಹರ್ಷಿಸುವೆವು. ಹಲ್ಲೆಲೂಯಾ. ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಆಮೆನ್. ಹಲ್ಲೆಲೂಯಾ ಆಮೆನ್.
ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗೀತೆಯಾ ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗೀತೆಯಾ ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ ಹಲ್ಲೆಲೂಯಾ 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 ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗೀತೆಯಾ ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ ನನ್ ಜೀವ ನನ್ನಾತ್ಮ ನೀನು ನಿನ್ ಜೀವ ನನಗಿದೆಯಾ ಕರ್ತನೇ, ನನ್ನ ಕೈ ಹಿಡಿದು ನಡೆಸುವ ದೇವರು ನೀವು, ನನ್ನ ಹೆಸರನ್ನು ಕರೆದ ದೇವರು ನೀವು, ನನ್ನ ಜೊತೆಗಿರುವ ದೇವರು ನೀವು, ನಾನು ಇದುವರೆಗೂ ನಡೆಸಿದ ದೇವರು ನೀವು, ಇನ್ನು ಮುಂದೆಯೂ ನಡೆಸುವ ದೇವರು ನೀವು. ನಿಮ್ಮನ್ನೇ ನಾವು ಕೊಂಡಾಡುತ್ತೇವೆ. ಕಷ್ಟದ ಕಡಲಿನ ತೀರದಲ್ಲಿ ನುಡಿರುವೆ ನಿನ್ನನ್ನೇ ನನ್ನ ರಕ್ಷಕ. ಓ ಕಷ್ಟದ ಕಡಲಿನ ತೀರದಲ್ಲಿ ಮೊರೆಯಿಡುವೆ ನಿನ್ನನ್ನೇ ನನ್ನ ರಕ್ಷಕ. ಓ ಕಷ್ಟದ ಕಡಲಿನ ತೀರದಲ್ಲಿ ಮೊರೆಯಿಡುವೆ ನಿನ್ನನ್ನೇ ನನ್ನ ರಕ್ಷಕ. ಕಷ್ಟದ ಕಡಲಿನ ತೀರದಲ್ಲಿ ಮೊರೆಯಿಡುವೆ ನಿನ್ನನ್ನೇ ನನ್ನ ರಕ್ಷಕ. ಕಡಲನ್ನು ಹೊಡೆದು ಹಾದಿಯ ಮಾಡಿದೆ, ಕಡಲನ್ನು ಹೊಡೆದು ಹಾದಿಯ ಮಾಡಿದೆ, ಕಡಲನ್ನು ಹೊಡೆದು ಹಾದಿಯ ಮಾಡಿದೆ, ಕಡಲನ್ನು ಹೊಡೆದು ಹಾದಿಯ ಮಾಡಿದೆ. ಕಷ್ಟದ ಕಡಲನ್ನು ದಾಟಿಸಬಾ, ಕಷ್ಟದ ಕಡಲನ್ನು ದಾಟಿಸಬಾ, ಕಷ್ಟದ ಕಡಲನ್ನು ದಾಟಿಸಬಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿದೆಯಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ನನ್ನ ಜೀವ ನನ್ನಾತ್ಮ ನೀನು, ನಿನ್ನ ಜೀವ ನನಗಿದೆಯಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ಓ ಇರುವವನಾಗಿರುವಾತ ನೀನು ನನ್ನ ಕೈ ಹಿಡಿದು ನಡೆಸುವೆಯಾ. ಹಲ್ಲೆಲೂಯಾ 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 ಹಲ್ಲೆಲೂಯಾ
ಸೌಖ್ಯದಾತನೇ ನಿಮಗೆ ಆರಾಧನೆ, ಮುಕ್ತಿದಾತನೇ ನಿಮಗೆ ಆರಾಧನೆ, 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 ಆರಾಧನೆ 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 ಓ ಆರಾಧನೆ, ಆರಾಧನೆ ಓ ಆರಾಧನೆ, ಆರಾಧನೆ ಓ ಆರಾಧನೆ, ಸೌಖ್ಯದಾತನೇ ನಿಮಗೆ ಆರಾಧನೆ, ಮುಕ್ತಿದಾತನೇ ನಿಮಗೆ ಆರಾಧನೆ, ಸೌಖ್ಯದಾತನೇ ನಿಮಗೆ ಆರಾಧನೆ, ಮುಕ್ತಿದಾತನೇ ನಿಮಗೆ ಆರಾಧನೆ, ಸರ್ವಶಕ್ತನೇ ನಿಮಗೆ ಆರಾಧನೆ, ನನ್ನ ಯೇಸುವೇ 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 ನಿಮಗೆ ಆರಾಧನೆ, ಆರಾಧನೆ ಯೇಸುವೇ ಆರಾಧನೆ, ಆರಾಧನೆ ಯೇಸುವೇ ಆರಾಧನೆ, ಆರಾಧನೆ ಯೇಸುವೇ ಆರಾಧನೆ, ಆರಾಧನೆ ಯೇಸುವೇ ಆರಾಧನೆ, ಆರಾಧನೆ ಓ ಆರಾಧನೆ, ಆರಾಧನೆ ಓ ಆರಾಧನೆ, ಆರಾಧನೆ ಓ ಆರಾಧನೆ, ಆರಾಧನೆ ಓ ಆರಾಧನೆ, ಹಲ್ಲೆಲೂಯಾ 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 ಹಲ್ಲೆಲೂಯಾ, ಸೌಖ್ಯದಾತನೇ ನಿಮಗೆ ಆರಾಧನೆ, ಮುಕ್ತಿದಾತನೇ ನಿಮಗೆ ಆರಾಧನೆ, ಸೌಖ್ಯದಾತನೇ ನಿಮಗೆ ಆರಾಧನೆ, ಮುಕ್ತಿದಾತನೇ ನಿಮಗೆ ಆರಾಧನೆ, ಸರ್ವಶಕ್ತನೇ ನಿಮಗೆ ಆರಾಧನೆ, ನನ್ನ ಯೇಸುವೇ ನಿಮಗೆ ಆರಾಧನೆ, ಸರ್ವಶಕ್ತನೇ ನಿಮಗೆ ಆರಾಧನೆ, ನನ್ನ ಯೇಸುವೇ ನಿಮಗೆ ಆರಾಧನೆ, ಹಲ್ಲೆಲೂಯಾ 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 ಹಲ್ಲೆಲೂಯಾ, ನನ್ನ ಯೇಸುವೇ ನಿಮಗೆ ಆರಾಧನೆ, ನನ್ನ ಯೇಸುವೇ ನಿಮಗೆ ಆರಾಧನೆ, ನನ್ನ ಯೇಸುವೇ ನಿಮಗೆ ಆರಾಧನೆ, ನನ್ನ ಯೇಸುವೇ ನಿಮಗೆ ಆರಾಧನೆ, ಹಲ್ಲೆಲೂಯಾ 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 ಹಲ್ಲೆಲೂಯಾ. Jesus, thank you Lord, thank you Lord, thank you Lord.
Mighty God, anoint us with your fire, Lord. Lord Jesus, touch them, heal them, and set them free, Lord Jesus. Every power of the darkness will be defeated and disconnected right now. In the name of Jesus Christ, ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ. ಯೇಸುವಿನ ಪವಿತ್ರ ನಾಮದಲ್ಲಿ ಎಲ್ಲ ರೋಗ ರುಜಿನಗಳು ಈ ನಿಮ್ಮ ಮಕ್ಕಳನ್ನು ಬಿಟ್ಟು ತೊಲಗಲಿ. ಎಲ್ಲ ಕೊರೋನಾ ವೈರಸ್ ಮಕ್ಕಳನ್ನು ಮುಟ್ಟದಿರಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಕಟ್ಟುಗಳು ಬಿಚ್ಚಲ್ಪಡಲಿ. ಯೇಸುವೆ ನಿಮ್ಮ ನಾಮದಲ್ಲಿ ಇರಬರಕಲ ಉರೆದಗ ಶಂದರ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ 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 ಪ್ರೈಸ್. ಗ್ಲೋರಿ 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 ಗ್ಲೋರಿ. ಇರಬಬ ಹೀರಾ 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 ರೇಖಬಬ ಹೀರಲ ಶಂದರ್ ಬರೆ ಕರ್ಬಲ ಕರ್ಬಲ ರೇಖಬಬ ಹೀರಾ. ಜೀಸಸ್ ಜೀಸಸ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹalleluya hallelujah 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 hallelujah. Praise the Lord, praise the Lord. ಪ್ರೀತಿಯ ದೇವ ಜನರೇ, ಯೆಶಾಯ ಪ್ರವಾದಿ 60ನೇ ಅಧ್ಯಾಯ ವಾಕ್ಯ 1 ಹೇಳ್ತಾ ಇದೆ, ನಿನಗೆ ಬೆಳಕು ಬಂದಿದೆ, ಜೆರುಸಲೇಮೇ ಏಳು, ಪ್ರಕಾಶಿಸು, ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ಇಗೋ ಜಗತ್ತನ್ನು ಮುತ್ತಿದೆ ಕತ್ತಲು, ಜನಾಂಗಗಳನ್ನು ಆವರಿಸಿದೆ ಕಾರ್ಗತ್ತಲು. ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನು, ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹalleluya hallelujah hallelujah hallelujah. ದುಃಖ ತುಂಬಿದವನೇ, ರೋಗದಲ್ಲಿ ಬಳಲಿ ಕಷ್ಟಪಡುವವನೇ, ಯೆಶಾಯ ಪ್ರವಾದಿಯ ಮೂಲಕ ದೇವರು ನುಡಿತಾ ಇದ್ದಾರೆ, ಎದ್ದೇಳು, ಪ್ರಕಾಶಿಸು, ನಿನ್ನ ಮೇಲೆ ಉದಯಿಸಿದೆ ಸರ್ವೇಶ್ವರನ ತೇಜಸ್ಸು. ಇವತ್ತು ನಾವು ನೋಡ್ತಾ ಇದ್ದೇವೆ, ಇಡೀ ಜಗತ್ತು ಕಾರ್ಗತ್ತಲಲ್ಲಿ ಮುಳುಗಿದೆ, ರೋಗದ ಭಯ ಆವರಿಸಿದೆ. ಅನೇಕ ಕಡೆ ನಾವು ಕೇಳುವ ಸಂದೇಶ, ಅಲ್ಲಿ ಆಸ್ಪತ್ರೆಗೆ ದಾಖಲಾದರು, ಅಲ್ಲಿ ಆಕ್ಸಿಜನ್ ಇಲ್ಲದೆ ಮೃತಪಟ್ಟರು. ಜನರ ಗೋಳಾಟ, ಚೀರಾಟ, ದುಃಖ, ನೋವು, ವಿವಿಧ ರೀತಿಯ ಕಷ್ಟ, ಕಾರ್ಪಣ್ಯ, ಆ ಮೋಡಗಳು ಇವತ್ತು ಇಡೀ ಜಗತ್ತನ್ನು ಆವರಿಸಿದೆ. ಆದರೆ ನೀನು ನಂಬುವ ದೇವರು ನಿನಗೆ ನುಡಿತಾ ಇದ್ದಾರೆ, ನಿನಗೆ ಹೇಳುತ್ತಾ ಇದ್ದಾರೆ, ಓ ಕಷ್ಟದಲ್ಲಿರುವ, ದುಃಖದಲ್ಲಿರುವ ಓ ಸಹೋದರಿಯೇ, ಓ ಸಹೋದರನೇ, ಓ ದೇವರ ಮಗುವೆ, ದೇವರು ನಿನಗೆ ಹೇಳ್ತಾ ಇದ್ದಾರೆ, ನಿನಗೆ ಬೆಳಕು ಬಂದಿದೆ. ಜೆರುಸಲೇಮೇ ಏಳು, ಪ್ರಕಾಶಿಸು. ದುಃಖದಲ್ಲಿ ಇರಬೇಡ, ಭಯದಲ್ಲಿ ಇರಬೇಡ, ಚಿಂತೆಯಲ್ಲಿ ಇರಬೇಡ. ಏಕೆಂದರೆ ದೇವರು ನುಡಿತಾ ಇದ್ದಾರೆ, ಈಗೋ ಜಗತ್ತನ್ನು ಮುತ್ತಿದೆ ಕತ್ತಲು, ಜನಾಂಗಗಳನ್ನು ಆವರಿಸಿದೆ ಕಾರ್ಗತ್ತಲು. ಎಲ್ಲಾ ಜನಾಂಗಗಳು ಇವತ್ತು ಕಾರ್ಗತ್ತಲಲ್ಲಿ ಮುಳುಗಿವೆ. ಆದರೆ ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನು, ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ಆತನ ತೇಜಸ್ಸು ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ನೀನು ಎದ್ದೇಳು, ಪ್ರಕಾಶಿಸು, ಪ್ರಕಾಶಿಸು. ಓ ನನ್ನ ಸಹೋದರ ಸಹೋದರಿಯೇ, ದುಃಖದಲ್ಲಿ ಇರಬೇಡ, ನೋವಿನಲ್ಲಿ ಇರಬೇಡ. ನಿನ್ನ ಚಿಂತೆ ಸಂತೋಷವಾಗಿ ಮಾರ್ಪಡುವುದು. ಹೌದು, ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತಾ ಇದೆ. ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 20ನೇ ವಾಕ್ಯ. ಹೌದು ಪ್ರಿಯರೇ, ನೀವು ಹತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದು. ನಿಮ್ಮ ದುಃಖ ನನ್ನ ದುಃಖ ಸಂತೋಷವಾಗಿ ಮಾರ್ಪಡುವುದು. ನೀವು ಈ ವಾಕ್ಯವನ್ನ ಪುನರಾವರ್ತಿಸಿರಿ, ಮತ್ತೊಮ್ಮೆ ಹೇಳಿರಿ. ಏಕೆಂದ್ರೆ ಈ ವಾಕ್ಯಕ್ಕೆ ಜೀವವಿದೆ, ಈ ವಾಕ್ಯಕ್ಕೆ ಬಿಡುಗಡೆ ಇದೆ. ನೀವೆಲ್ಲರೂ ಹೇಳಿರಿ. ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ
20ನೇ ವಾಕ್ಯ. 20ನೇ ವಾಕ್ಯ. ನೀವು 10 ಗೋಳಾಡುವಿರಿ, 10 ಗೋಳಾಡುವಿರಿ. ಲೋಕವಾದರೂ ನಕ್ಕು ನಲಿದಾಡುವುದು, ಲೋಕವು ನಕ್ಕು ನಲಿದಾಡುವುದು. ನೀವು ದುಃಖ ಪಡುವಿರಿ, ಆದರೆ ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡಿಸು. ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು. ನನ್ನ ದುಃಖವು ಸಂತೋಷವಾಗಿ ಮಾರ್ಪಡುವುದು. ನನ್ನ ದುಃಖವು ಸಂತೋಷವಾಗಿ ಮಾರ್ಪಡುವುದು. ನನ್ನ ರೋಗವು ಸೌಖ್ಯವಾಗಿ ಮಾರ್ಪಡುವುದು. ನನ್ನ ರೋಗವು ಸಂತೋಷವಾಗಿ ಮಾರ್ಪಡುವುದು. ನನ್ನ ಸಾಲವು ಜಯವಾಗಿ ಮಾರ್ಪಡುವುದು. ನನ್ನ ಸೋಲುಗಳು ಜಯವಾಗಿ ಮಾರ್ಪಡುವುದು. ಯೇಸುವೇ, ನೀವು ನಮ್ಮ ಜೊತೆಗಿದ್ದೀರಿ. ನೀವು ನನ್ನ ಜೊತೆಗಿದ್ದೀರಿ. ಯೇಸುವೇ, ನೀವೇ ನನ್ನ ದೇವರು. ನೀವೇ ನನ್ನ ಉಸಿರು. ನೀವೇ ನನ್ನ ಸಮಾಧಾನ. ನೀವೇ ನನ್ನ ಅಭಿಷೇಕ. ನೀವೇ ನನ್ನ ಆಶೀರ್ವಾದ. ಯೇಸುವೇ, ನನ್ನಲ್ಲಿ ಇಳಿದು ಬನ್ನಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೆರೆಮೀಯ ಪ್ರವಾದಿ 33ನೇ ಅಧ್ಯಾಯ ವಾಕ್ಯ 3 ಹೇಳ್ತದೆ, ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ನಿನಗೆ ತಿಳಿಯದ ಗೂಢಾರ್ಥಗಳನ್ನು ಗೋಚರಿಸುವೆನು. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ನನ್ನನ್ನು ಬೇಡಿಕೋ. ಪ್ರೀತಿಯ ದೇವಜನರೇ, ಒಂದು ನಿಮಿಷ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಹೃದಯದ ಮೇಲೆ ನಮ್ಮ ಕರಗಳನ್ನು ಇಟ್ಟುಕೊಳ್ಳೋಣ. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ನೀಡುವೆನು. ನಿನಗೆ ಗೊತ್ತಿರದ ಗೂಢಾರ್ಥಗಳನ್ನು ಗೋಚರಿಸುವೆನು. ನನಗೆ ಭಯದ ಮೇಲೆ ಭಯ ಆವರಿಸಿದಾಗ ಯಾವ ಗೋಚರವೂ ಇರುವುದಿಲ್ಲ. ಸಾಲ ನನ್ನನ್ನು ಆಳುವಾಗ ನನಗೆ ಯಾವ ಆಲೋಚನೆಗಳು ಗೋಚರಿಸುವುದಿಲ್ಲ. ಸೋಲುಗಳ ಮೇಲೆ ಸೋಲುಗಳು ಮತ್ತೆ ಮತ್ತೆ ಬಂದಾಗ ನನಗೆ ಯಾವ ವಿಚಾರಗಳು ಗೋಚರವಾಗುವುದಿಲ್ಲ. ಸರ್ವೇಶ್ವರನಾದ ದೇವರು ನನಗೆ ಹೇಳುತ್ತಾ ಇದ್ದಾರೆ, ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನು ತಿಳಿಯಪಡಿಸುವೆನು. ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ನನಗೆ ಮುಂದೆ ಕಾಣುವ ವಿಚಾರ ಮಾತ್ರ ತಿಳಿಯುತ್ತದೆ ಪ್ರಿಯರೇ. ನನಗೆ ಮತ್ತೆ ಹಿಂದೆ ಇದ್ದ ವಿಚಾರಗಳು ಗೊತ್ತಿರುವುದಿಲ್ಲ. ಆದರೆ ದೇವರು ನನಗೆ ಆ ಮಹತ್ತಾರದ ವಿಚಾರಗಳನ್ನು ಗೂಢಾರ್ಥಗಳನ್ನು ಗೋಚರಪಡಿಸುವರು. ಕಣ್ಣುಗಳದ ಒಂದು ನಿಮಿಷ ಮುಚ್ಚಿ, ಯೇಸುವೆ, ನೀವು ನನಗೆ ಬೆಳಕು. ನೀವೇ ಇವತ್ತು ಹೇಳಿದಿರಿ, ಏಳು ಪ್ರಕಾಶಿಸು, ಎದ್ದೇಳು ಜೆರುಸಲೇಮೇ, ಆ ತೇಜಸ್ಸು ನಿನಗಾಗಿ ಇಳಿದು ಬಂದಿದೆ. ಇಡೀ ಜಗತ್ತಿನಲ್ಲಿ ಕಾರ್ಗತ್ತಲು ಮುತ್ತಿದೆ, ಆದರೆ ನಿನಗೆ ನಾನು ನನ್ನ ತೇಜಸ್ಸನ್ನು ನೀಡುವೆನು. ನಾನೇ ನಿನಗೆ ಬೆಳಕು, ನಾನೇ ನಿನಗೆ ತೇಜಸ್ಸು. ಕಣ್ಣುಗಳನ್ನು ಮುಚ್ಚು ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ. ನಿನ್ನ ಭಯ ಪ್ರಭು ಯೇಸುವಿನ ಕರಗಳಿಗೆ ಒಪ್ಪಿಸು. ಪ್ರತಿಯೊಬ್ಬರಲ್ಲಿ ಒಂದೇ ಮಾತು, ಭಯದ ಮಾತು, ದುಃಖದ ಮಾತು. ನಾವು ಏನೋ ಇವತ್ತು ಕಾರ್ಯ ಮಾಡುತ್ತಿರುವುದಾದರೆ
ಅದು ಭಯದಿಂದಲೇ. ಭಯ ಭಯ ಭಯ. ಈ ಭಯ ಎಂಬ ಎರಡು ಶಬ್ದ ನಮ್ಮ ಒಳಗೆ ತುಂಬಿದೆ. ಯೇಸು ಹೇಳ್ತಾ ಇದ್ದಾರೆ, ಭಯ ಪಡಬೇಡಿ, ನಾನಿದ್ದೇನೆ ನಿಮ್ಮೊಂದಿಗೆ. ಪ್ರೀತಿಯ ದೇವಜನರೇ, ಎಲ್ಲ ಕಡೆಗಳಲ್ಲಿ ಕೊರೋನಾ ವೈರಸ್ಸಿನ ಅಬ್ಬರ, ಅದರ ಇನ್ಫೆಕ್ಷನ್ ಪ್ರತಿಯೊಂದು ಸ್ಥಳದಲ್ಲೂ ತುಂಬುತ್ತಿರುವ ಈ ವಾರ್ತೆ ಕೇಳುವಾಗ ನಮ್ಮ ಮನಸ್ಸು ಕುಗ್ಗಿ ಹೋಗ್ತಾ ಇರಬಹುದು, ಭಯ ಪಡುತ್ತಿರಬಹುದು. ಒಂದನೇ ಅಲೆ, ಎರಡನೇ ಅಲೆ, ಇನ್ನು ಮೂರನೇ ಅಲೆ ಏನು ಆಗುತ್ತೋ, ಏನು ನಡೆಯುತ್ತೋ, ನನ್ನ ಕುಟುಂಬದ ಗತಿ ಏನು, ನನ್ನ ವ್ಯಾಪಾರ ವಹಿವಾಟಿನ ಇನ್ನು ಗತಿ ಏನು, ನಾನು ಮಾಡಿದ ಸಾಲದ ಪರಿಸ್ಥಿತಿ ಏನು, ನನ್ನ ಮುಂದಿನ ಭವಿಷ್ಯ ಏನು. ಹೊಸದಾಗಿ ಮದುವೆಯಾಗಿದ್ದೇನೆ, ಹೊಸದಾಗಿ ಮಕ್ಕಳನ್ನು ಪಡೆದಿದ್ದೇನೆ, ಮಕ್ಕಳ ಭವಿಷ್ಯವನ್ನು ನಾನು ನೋಡ್ತಾ ಇದ್ದೇನೆ. ಈ ಸಮಯ ಕರ್ತನೆ, ನಿಮ್ಮನ್ನು ನಾನು ಎದುರು ನೋಡ್ತಾ ಇದ್ದೇನೆ. ಕರ್ತನೆ, ಕೀರ್ತನೆ 34 ನಮಗೆ ಹೇಳ್ತಾ ಇದೆ, ಆತನತ್ತ ತಿರುಗಿದ ಮುಖಗಳು ಅರಳುವು. ಕರ್ತನೆ, ಇದುವರೆಗೂ ನಾನು ನನ್ನ ಕುಟುಂಬದ ಬಗ್ಗೆ, ನನ್ನ ವ್ಯಾಪಾರ ವಹಿವಾಟಿನ ಬಗ್ಗೆ, ನನ್ನ ಕೆಲಸದ ಬಗ್ಗೆ, ನನ್ನದೇ ಆದ ಆಲೋಚನೆಗಳಲ್ಲಿ ಮಗ್ನನಾಗಿದ್ದೆ. ನಿಮ್ಮ ಕಾರ್ಯಗಳಲ್ಲಿ ನಾನು ಮಗ್ನನಾಗಿರದೆ ಈ ಲೋಕದ ವಿಚಾರಗಳಲ್ಲೇ ನಾನು ಬಿದ್ದು ಹೋಗಿದ್ದೆ. ಕರ್ತನೆ, ಕಣ್ಣಿಗೆ ಕಾಣದ ಒಂದು ಸಣ್ಣ ಕ್ರಿಮಿ ಇವತ್ತು ನನ್ನನ್ನು ಎಚ್ಚರಿಸ್ತಾ ಇದೆ. ಕರ್ತನೆ, ನಿಮ್ಮ ವಾಕ್ಯ ನನಗೆ ಇವತ್ತು ಎಚ್ಚರಿಸ್ತಾ ಇದೆ. ಆತನತ್ತ ತಿರುಗಿದ ಮುಖಗಳು ಅರಳುವು. ನಿಮ್ಮ ಹತ್ರ ಮುಖ ಮಾಡ್ತಾ ಇದ್ದೇನೆ. ಕರ್ತನೆ, ಇದು ನನ್ನನ್ನು ನಾನು ಸಮರ್ಪಿಸುತ್ತಾ 1 ಪೇತ್ರ ಅಧ್ಯಾಯ 5 ವಾಕ್ಯ 7 ಹೇಳ್ತಾ ಇದೆ, ನಿಮ್ಮ ಚಿಂತೆ ಭಾರವನ್ನೆಲ್ಲ ಆತನಿಗೆ ಬಿಟ್ಟು ಬಿಡಿ, ಅವರಿಗೆ ನಿಮ್ಮ ಬಗ್ಗೆ ಚಿಂತೆ ಇದೆ. ಅವರಿಗೆ ನಿಮ್ಮ ಬಗ್ಗೆ ಚಿಂತೆ ಇದೆ. ಒಡೆದು ಹೋದ ನಿನ್ನ ಕುಟುಂಬದ ಬಗ್ಗೆ ಚಿಂತೆ ಇದೆ. ನಿನ್ನ ಮನೆಯಲ್ಲಿ ಸಾಲದಲ್ಲಿ ನೀನು ಬಿದ್ದಿದ್ದೀಯ, ಆ ಸಾಲದ ಬಗ್ಗೆ ದೇವರಿಗೆ ಚಿಂತೆ ಇದೆ. ನಿನ್ನ ಮಕ್ಕಳು ನೀನು ಹೇಳಿದ ಮಾತು ಆಲಿಸುವುದಿಲ್ಲ, ನಿನ್ನ ಆಲೋಚನೆ ಪ್ರಕಾರ ಅವರು ನಡೆಯುವುದಿಲ್ಲ, ಅವರ ಬಗ್ಗೆ ದೇವರಿಗೆ ಚಿಂತೆ ಇದೆ. ನಿನಗೆ ಸಾಲ ಮರುಪಾವತಿಸಲು ಆಗದ ಸ್ಥಿತಿ, ಮತ್ತೆ ಮತ್ತೆ ನಿನಗೆ ಕಾಡುವ ಸೋಲುಗಳು, ಯೇಸುವಿಗೆ ನಿನ್ನ ಬಗ್ಗೆ ಚಿಂತೆ ಇದೆ. ಸತ್ತು ನಾರುತ್ತಿದ್ದ ಲಾಜರನ ಬಗ್ಗೆ ಯೇಸುವಿಗೆ ಚಿಂತೆ ಇತ್ತು. ದುಃಖ, ಗೋಳಾಟ, ಚೀರಾಟ ಎಲ್ಲ ವಾರ್ತೆಗಳು ಪ್ರಭು ಯೇಸುವಿನ ಕಿವಿಗೆ ಬೀಳುತ್ತಿದ್ದವು. ಆದರೂ ಯೇಸುವಿಗೆ ಲಾಜರನ ಬಗ್ಗೆ ಚಿಂತೆ ಇತ್ತು. ಕೊಳೆತು ನಾರುತ್ತಿದ್ದ ಆ ಸ್ಥಿತಿಯಲ್ಲಿದ್ದ ಸಮಾಧಿಯ ಬಳಿಯಲ್ಲಿ ಯೇಸು ಬಂದರು. ಎಲ್ಲರೂ ಹೇಳುವ ಒಂದು ಮಾತು, ಕೊಳೆತು ನಾರುತ್ತಿದೆ. ಆದರೆ ಯೇಸು ಆ ಸಮಯದಲ್ಲಿ ಆ ಮುಚ್ಚಿದ ಬಾಗಿಲನ್ನು, ಆ ಶಿಲೆಯನ್ನು ತೆರೇರಿ ಎಂದು ಹೇಳಿದರು. ಪ್ರೀತಿಯ ದೇವರ ಜನರೇ, ನಿನ್ನ ವಿಷಮ ಸ್ಥಿತಿಯ ಮುಂದೆ ಯೇಸು ನಿಂತಿದ್ದಾರೆ. ನಿನ್ನ ಸೋಲುಗಳ ಮುಂದೆ ಯೇಸು ನಿಂತಿದ್ದಾರೆ. ನಿನ್ನ ರೋಗದ ಆ ಪರಿಸ್ಥಿತಿಯ ಮುಂದೆ ಯೇಸು ನಿಂತಿದ್ದಾರೆ. ನಿನ್ನ ಆಸ್ಪತ್ರೆಯ ಬೆಡ್ಡಿನ ಮುಂದೆ ಯೇಸು ನಿಂತಿದ್ದಾರೆ. ನಿನಗೆ
ಟ್ರೀಟ್ಮೆಂಟ್ ಕೊಡುವ ವೈದ್ಯರ ನರ್ಸ್ಗಳ ನಡುವೆ ಯೇಸು ನಿಂತಿದ್ದಾರೆ. ಆತನು ಹೇಳುವ ಒಂದೇ ಮಾತು, ಭಯ ಪಡಬೇಡಿ, ನಾನಿದ್ದೇನೆ. ಆತನಿಗೆ ಎಲ್ಲವನ್ನ ಬಿಟ್ಟು ಬಿಡಿ, ಕೊಟ್ಟು ಬಿಡಿ, ಕೊಟ್ಟು ಬಿಡಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಪ್ರಭು ಯೇಸುವಿನ ಕರಗಳಿಗೆ ನಿಮ್ಮ ಆಲೋಚನೆಗಳು, ನಿಮ್ಮ ಆಕಾಂಕ್ಷೆಗಳು ಎಲ್ಲವನ್ನ ಒಪ್ಪಿಸಿಬಿಡಿ, ಅರ್ಪಿಸಿಬಿಡಿ. ಏಕೆಂದರೆ ಆತನು ಸರ್ವಶಕ್ತನು. 1 ಯೋಹಾನ 4:4 ಹೇಳ್ತಾರೆ, ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಿನ್ನಲ್ಲಿರುವ ಆತ್ಮರು ಶ್ರೇಷ್ಠರಾಗಿದ್ದಾರೆ. ಈ ಲೋಕದಲ್ಲಿರುವ ರೋಗಗಳಿಗಿಂತಲೂ ರೋಗವನ್ನು ಗುಣಪಡಿಸುವ ಯೇಸು ಶ್ರೇಷ್ಠರಾಗಿದ್ದಾರೆ. ನಿನ್ನ ಅಸಹಾಯಕತೆಗಿಂತ ನಿನಗೆ ಸಹಾಯ ಮಾಡುವ ಯೇಸು ದೊಡ್ಡವರಾಗಿದ್ದಾರೆ. ನೀನು ಎದುರಿಸುವ ರೋಗಗಳಿಗಿಂತ, ಸಾಲಗಳಿಗಿಂತ, ಸೋಲುಗಳಿಗಿಂತ ಯೇಸು ದೊಡ್ಡವರಾಗಿದ್ದಾರೆ. ಓ ನನ್ನ ಪ್ರೀತಿಯ ದೇವ ಜನರೇ, ನಿನ್ನ ಸಾಲ ದೊಡ್ಡದ, ನಿನ್ನ ರೋಗ ದೊಡ್ಡದ, ನಿನ್ನ ಸಮಸ್ಯೆ ದೊಡ್ಡದ, ನಿನ್ನ ಯೇಸು ದೊಡ್ಡವರ? ಆಲೋಚನೆ ಮಾಡು. ಏಕೆಂದರೆ ಆತನು ಯಾವ ಪರಿಸ್ಥಿತಿಯಲ್ಲೂ ಬರಲು ಸಾಧ್ಯ ಇರುವ ದೇವರು. ಆತನ ಹತ್ತಿರ ನೀನು ಬಾ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. Yes, Lord Jesus. Amen, amen. Yes, Lord. ನೀವೇ ಸರ್ವಶಕ್ತರು, ನೀವೇ ನನ್ನ ಬಾಳಿನ ಬೆಳಕು, ನೀವೇ ಸರ್ವಸ್ವವು. ಇದು ಪ್ರೀತಿಯ ದೇವಜನರೇ, ಆತನ ಕೃಪೆ ನಿನ್ನ ಎಲ್ಲಾ ಕಷ್ಟಗಳಿಂದ ಮೇಲಾದುದು, ನಿನ್ನ ಚಿಂತೆಗಳಿಗಿಂತ ಮೇಲಾದುದು. ಪ್ರೀತಿಯ ದೇವಜನರೇ, ಆತನ ಪ್ರೀತಿಯನ್ನು ಅನುಭವಿಸೋಣ. ಇವತ್ತು ನಾನು ಬದುಕುತ್ತಿರುವುದು, ಇವತ್ತು ನಾನು ಉಸಿರಾಡುವುದು, ಇವತ್ತು ನಾನು ಇರುವುದು ಆತನ ಕೃಪೆಯಿಂದ. ಇದು ನಿನ್ನ ಕಣ್ಣು ಮುಚ್ಚಿಕೊಳ್ಳು, ನಿನ್ನ ವಿಶ್ವಾಸದ ಕಣ್ಣುಗಳು ತೆರೆದು ನೋಡು. ಈ ಗೀತೆ ಪೂರ್ಣ ಹೃದಯದಿಂದ ನೀನು ಆಲಿಸು, ಧ್ಯಾನಿಸು. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ.
ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. 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 ಇವತ್ತು ನಾನು ಏನಾಗಿದ್ದೇನೆ, ಇವತ್ತು ನಾನು ಹೇಗೆ ಬೆಳೆದಿದ್ದೇನೆ, ಇವತ್ತು ನಾನು ಹೇಗೆ ಉಳಿದಿದ್ದೇನೆ, ಹೇಗೆ ನನ್ನ ಕುಟುಂಬ ಆಶೀರ್ವದಿಸಿದ್ದೇನೆ. ನನ್ನ ಬಲದಿಂದಲ್ಲ, ನನ್ನ ಶಕ್ತಿ ಸಾಮರ್ಥ್ಯದಿಂದಲ್ಲ, ನನ್ನ ಜ್ಞಾನದಿಂದ ಅಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ಎಲ್ಲರೂ ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಎಲ್ಲರೂ ಹಾಡೋಣ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ಪ್ರೀತಿಯ ದೇವನೇ, ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಹೌದು ಸ್ವಾಮಿ, ನಿಮ್ಮ ಕೃಪೆಯೇ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ 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 ಕೃಪೆಯೇ. ಎಸೆಕಿಯೇಲ್ ಪ್ರವಾದಿ ಗ್ರಂಥ ಎಸೆಕಿಯೇಲ್ ಅಧ್ಯಾಯ 37 ವಾಕ್ಯ 8 ಹೇಳ್ತಾ ಇದೆ, 6 ಹೇಳ್ತಾ ಇದೆ. ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ಎಲ್ಲರೂ ಹೇಳೋಣ. ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ಎಲ್ಲರೂ ಹೇಳಿರಿ.
ಪ್ರವಾದಿ ಎಜೆಕೇಲ್ ಗ್ರಂಥ ಪ್ರವಾದಿ ಎಜೆಕೇಲ್ ಗ್ರಂಥ 37ನೇ ಅಧ್ಯಾಯ 37ನೇ ಅಧ್ಯಾಯ 5ನೇ ವಾಕ್ಯ 5ನೇ ವಾಕ್ಯ. ಸರ್ವೇಶ್ವರನಾದ ದೇವರು ನಿಮಗೆ ಹೀಗೆ ಹೇಳುತ್ತಾರೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸ ತುಂಬುವೆನು. ಆಗ ನೀವು ಬದುಕಿ ನಾನೇ ಸರ್ವೇಶ್ವರ ಎಂದು ತಿಳಿದುಕೊಳ್ಳುವಿರಿ. ಕಣ್ಣುಗಳು ಎಲ್ಲರೂ ಮುಚ್ಚಿಕೊಳ್ಳಿರಿ. ಒಂದು ನಿಮಿಷ ವೆಂಟಿಲೇಟರ್ ಅಲ್ಲಿ ಇದ್ದಂತ ತನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗಾಗಿ ಹೃದಯದ ಮೇಲೆ ಕರಗಳನ್ನು ಇಟ್ಟು ಪ್ರಾರ್ಥಿಸೋಣ. ಅನೇಕ ಮಕ್ಕಳು ಕೇಳುತ್ತಾ ಇದ್ದಾರೆ, ಅಮ್ಮ ಎಲ್ಲಿ? ತಂದೆಯೊಡನೆ ಕೇಳ್ತಾ ಇದ್ದಾರೆ, ಅಮ್ಮ ಎಲ್ಲಿ? ಅನೇಕ ಮಕ್ಕಳು ತಾಯಿಯಲ್ಲಿ ಕೇಳ್ತಾ ಇದ್ದಾರೆ, ಅಪ್ಪ ಎಲ್ಲಿ? ಅನೇಕರು ಕೇಳ್ತಾ ಇದ್ದಾರೆ, ಡಾಕ್ಟರಲ್ಲಿ ಹೇಗಿದೆ ಪರಿಸ್ಥಿತಿ? ಯಾರ ಕೈಯಲ್ಲಿ ಇಲ್ಲ ಪರಿಸ್ಥಿತಿ? ಎಲ್ಲ ಪರಿಸ್ಥಿತಿ ಇದೆ ಪ್ರಭು ಯೇಸುವಿನ ಕೈಯಲ್ಲಿ. ಪ್ರವಾದಿ ಎಜೆಕೇಲ್ ಗ್ರಂಥ 37ನೇ ಅಧ್ಯಾಯ ವಾಕ್ಯ 5-6ರಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ಇವತ್ತು ಅನೇಕ ಕಡೆಗಳಲ್ಲಿ ಆಕ್ಸಿಜನ್ ಇಲ್ಲ, ಆಮ್ಲಜನಕ ಇಲ್ಲ, ಸಿಲಿಂಡರ್ ಖಾಲಿಯಾಗಿದೆ. ಎಲ್ಲ ಕಡೆಗಳಲ್ಲಿ ಹೇಳುವ ಮಾತುಗಳು. ಇವತ್ತು ರೋಗಿಗಳು ಅಧಿಕ ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮೊಳಗೆ ಶ್ವಾಸವನ್ನು ಊದುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಸರ್ವೇಶ್ವರ ಎಂದು ತಿಳಿದುಕೊಳ್ಳುವಿರಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ, ಕರಗಳನ್ನು ಜೋಡಿಸೋಣ. ಇವತ್ತು ಸಹೋದರ ಎಲಿಯಾಸ್ ಅವರು ದೇವರ ವಾಕ್ಯವನ್ನು ನಮಗೆ ಬೋಧಿಸುವವರಾಗಿದ್ದಾರೆ. ಈ ವಾಕ್ಯಗಳನ್ನು ಆಲಿಸಲು ನಮ್ಮ ಕಣ್ಣುಗಳು ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ. ಈ ವಾಕ್ಯ ಇಬ್ಬಾಯಿ ಕತ್ತಿಗಿಂತ ಹರಿತವಾದ ವಾಕ್ಯ. ಇವತ್ತು ಈ ವಾಕ್ಯ ನನ್ನನ್ನು ಮುಟ್ಟುತ್ತಾ ಇದೆ. ಈ ವಾಕ್ಯ ನನ್ನನ್ನು ಗುಣಪಡಿಸ್ತಾ ಇದೆ. ಈ ವಾಕ್ಯ ನನಗೆ ಬಿಡುಗಡೆ ಕೊಡ್ತಾ ಇದೆ. ಅದೇ ವಾಕ್ಯ ಯೇಸುವಾಗಿದ್ದಾರೆ. ಆ ವಾಕ್ಯ ಅಲ್ಲಿ ಘೋಷಿಸಲ್ಪಡುವಾಗ, ಪ್ರಚಾರವಾಗುವಾಗ ಅನೇಕ ರೋಗಿಗಳು ಗುಣವಾದರು, ಸೌಖ್ಯ ಹೊಂದಿದರು, ಬಿಡುಗಡೆ ಪಡೆದರು, ದುರಾತ್ಮಗಳು ಓಡಿ ಹೋದವು. ಯಾವ ಮ್ಯಾಜಿಕ್ನಿಂದಲ್ಲ, ಯಾವ ತಂತ್ರದಿಂದಲ್ಲ, ಬದಲಾಗಿ ಯೇಸುವಿನ ವಾಕ್ಯದಿಂದ. ಈ ವಾಕ್ಯ ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದೂ ಇರುವ ವಾಕ್ಯವಾಗಿದೆ. ಯೇಸು ನಿನ್ನೆ ಇದ್ದ ಹಾಗೆ ಇಂದು ಎಂದೆಂದೂ ಇರುವ ದೇವರಾಗಿದ್ದಾನೆ. ಈ ವಾಕ್ಯವನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸೋಣ, ಆಲಿಸೋಣ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದರೆ ಅಂದರೆ, ಈಗ ನಾವು ತುಂಬ ಜನರಿಗೆಲ್ಲ
ಮನಸ್ಸಿನಲ್ಲಿ ವೇದನೆಗಳಿವೆ, ನೋವುಗಳಿವೆ, ಕುಟುಂಬಗಳಲ್ಲಿ ಕಲಹಗಳಿವೆ, ರೋಗ ರುಜಿನಗಳಿವೆ, ಏನು ಮಾಡೋದಂತ ತೋಚುವುದಿಲ್ಲ. ಒಮ್ಮೊಮ್ಮೆ ನೆನೆಸ್ತೇವೆ, ದೇವರು ಯಾಕೆ ನಮ್ಮನ್ನು ಬಿಟ್ಟು ಬಿಟ್ಟಿದ್ದಾರೆ, ಯಾಕೆ ಈ ಕೊರೋನಾ ವೈರಸ್ಸನ್ನು ಈ ಲೋಕದಿಂದ ತೆಗೆಯುವುದಿಲ್ಲ. ನಾವು ನಮ್ಮ ಬಗ್ಗೆ ತುಂಬ ಯೋಚಿಸ್ತೇವೆ. ನಾವು ಯಾವಾಗಲೂ ದೇವರ ಬಗ್ಗೆ ಯೋಚಿಸಿದ್ದೇವ? ದೇವರು ನಮ್ಮ ಬಗ್ಗೆ ಏನು ಹೇಳ್ತಾರೆ? ದೇವರು ನಮ್ಮನ್ನು ನೋಡಿ ಏನೆಲ್ಲ ನುಡಿಯುತ್ತಾರೆ? ಅವರು ಎಷ್ಟು ನಮ್ಮನ್ನು ಪ್ರೀತಿಸ್ತಾರೆ? ನಮ್ಮನ್ನು ಅವರು ಈ ಲೋಕವನ್ನು ಎಷ್ಟು ಪ್ರೀತಿಸ್ತಾರೆ? ಇದೆಲ್ಲ ನಮ್ಮ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಿ ನಮಗೆ ತುಂಬ ಆಶೀರ್ವಾದಗಳು ಸಿಗಬಹುದು. ಅದಕ್ಕಾಗಿ ನಾವಿವತ್ತು ದೇವರ ವಾಕ್ಯವನ್ನು ಕೇಳೋಣ. ದೇವರು ನಮ್ಮ ಬಗ್ಗೆ ಏನು ಯೋಚಿಸ್ತಾರೆ? ದೇವರು ನಮ್ಮ ಬಗ್ಗೆ ಏನು ಚಿಂತಿಸ್ತಾರೆ? ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ? ಅದಕ್ಕಾಗಿ ಈ ಲೋಕದಲ್ಲಿ ಈ ದೇವರ ವಾಕ್ಯ ಯೇಸು ನುಡಿದಿದ್ದಾರೆ ಪ್ರಿಯರೇ. ಯೋಹನ್ನ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ 16ನೇ ವಚನ ಇಲ್ಲಿ ಹೇಳಿದ ವಾಕ್ಯಗಳು. ಯೋಹನ್ನ 3:16 ಹೇಳಿದ್ದಾರೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದು ಕೊಟ್ಟರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಎಂದೇ ದೇವರ ಉದ್ದೇಶ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ದೇವರ ಉದ್ದೇಶ ಪ್ರಿಯರೇ. ನಾವು ಏನು ನೆನೆಸಿದರೂ ಏನು ಹೇಳಿದ್ರು ದೇವರ ಉದ್ದೇಶ ಬೇರೆನೇ ಇರುತ್ತದೆ. ಯಾಕೆಂದ್ರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ದೇವರು ಎಷ್ಟಾಗಿ ಪ್ರೀತಿಸಿದ್ದಾರೆ ಅಂದರೆ ಲೋಕವನ್ನು ಪ್ರೀತಿಸಿದ್ದಾರೆ. ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆ, ತನ್ನ ಏಕೈಕ ಪುತ್ರನನ್ನೇ ನಮಗಾಗಿ ಧಾರೆ ಎರೆದು ಕೊಟ್ಟರು. ಆತನಲ್ಲಿ ವಿಶ್ವಾಸವಿಟ್ಟರು ಯಾರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಲೆಂದೇ ದೇವರು ಈ ಬಗ್ಗೆ ನುಡಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಗಾದ್ರೆ ನಮ್ಮನ್ನು ದೇವರು ಪ್ರೀತಿಸ್ತಾರೆ ಪ್ರಿಯರೇ. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಎಷ್ಟು ಕಷ್ಟಗಳು ಬಂದರು, ನಷ್ಟಗಳು ಬಂದರು, ಸಾಲದ ಬಾಧೆಗಳು ಬಂದರು, ಯಾವತ್ತು ಎದೆಗುಂದದಿರಿ. ಯಾಕೆಂದ್ರೆ ನಿಮ್ಮನ್ನು ದೇವರು ಪ್ರೀತಿಸ್ತಾರೆ. ನಿಮ್ಮನ್ನು ಯೇಸು ಬಿಡುಗಡೆಗೊಳಿಸ್ತಾರೆ. ನಿಮ್ಮನ್ನು ರೋಗದಿಂದ ಬಿಡುಗಡೆಗೊಳಿಸ್ತಾರೆ. ಈ ಸಾಲದ ಬಾಧೆಗಳಿಂದ ಬಿಡುಗಡೆಗೊಳಿಸ್ತಾರೆ. ಎಲ್ಲ ದುಷ್ಟ ಶಕ್ತಿಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸ್ತಾರೆ ಪ್ರಿಯರೇ. ಹೆದರಬೇಡಿ, ಯಾಕೆಂದ್ರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಇದು ನಾನು ಹೇಳುವುದಲ್ಲ, ಯೇಸುವಿನ ವಾಕ್ಯಗಳು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ರೆ ಕೀರ್ತನೆ ಗ್ರಂಥದಲ್ಲಿ 36ನೇ ವಾಕ್ಯದ ಅಧ್ಯಾಯದಲ್ಲಿ 36ನೇ ಅಧ್ಯಾಯದಲ್ಲಿ 5ರಿಂದ 7 ವಚನಗಳನ್ನು ನಾವು ಓದೋಣ. ನಿನ್ನ ಪ್ರೀತಿ ಪ್ರಭು ಚುಂಬಿಸುತ್ತಿದ್ದು ಗಗನವನ್ನು. ನಿಮ್ಮ ಪ್ರೀತಿ ಅಪ್ಪ ತಂದೆಯ ಪ್ರೀತಿ ಚುಂಬಿಸುವುದು ಗಗನವನ್ನು. ನಿನ್ನ ಸತ್ಯವು ಮುಟ್ಟುತ್ತಿರುವುದು ಮೇಘಮಂಡಲವನ್ನು. ನಿನ್ನ ಸತ್ಯ ಅಂದ್ರೆ ದೇವರ ವಾಕ್ಯವು ಮುಟ್ಟುವುದು ಮೇಘಮಂಡಲವನ್ನು. ನಿನ್ನ ನೀತಿ ಸುರಗಿರಿಯಂತೆ. ದೇವರ ನೀತಿ ಸುರಗಿರಿಯಂತೆ. ನಿನ್ನ ನ್ಯಾಯ ಮಹಾಸಾಗರದಂತೆ. ನಿನ್ನ ನ್ಯಾಯ ಮಹಾಸಾಗರದಂತೆ. ಮಾನವರನ್ನು ಪಶು ಪ್ರಾಣಿಗಳನ್ನು ಮಾನವರನ್ನು ಪಶು ಪ್ರಾಣಿಗಳನ್ನು ಪ್ರಭು ಸಲಹುವೆ ರಕ್ಷಕನಂತೆ. ಸಲಹುವನು ಪ್ರಾಣಿಗಳನ್ನು ಕೂಡ ಸಲಹುವನು ರಕ್ಷಕನಂತೆ. ನಿನ್ನ ಛಲ ಪ್ರೀತಿ ನಿನ್ನ ಛಲ ಪ್ರೀತಿ ಹೇಗೆಯೋ ಎಷ್ಟೋ ಅಮೂಲ್ಯ, ಎಷ್ಟೋ ಅಮೂಲ್ಯ. ನಿನ್ನ ಅಕ್ಕರೆಯ ರೆಕ್ಕೆಗಳಡಿ. ನಿನ್ನ ಅಕ್ಕರೆಯ ಅಂದ್ರೆ ಪ್ರೀತಿಯ ರೆಕ್ಕೆಗಳ ಅಡಿಯಲ್ಲಿ ನರಮಾನವರಿಗೆ ಆಶ್ರಯವನ್ನು ಕೊಟ್ಟಿದ್ದೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಪ್ರೀತಿ ಪ್ರಭು ಚುಂಬಿಸುತ್ತಿರುವುದು ಗಗನವನ್ನು. ನಿನ್ನ ಸತ್ಯವು ಮುಟ್ಟುತ್ತಿರುವುದು ಮೇಘಮಂಡಲವನ್ನು. ನಿನ್ನ ನೀತಿ ಸುರಗಿರಿಯಂತೆ, ನಿನ್ನ ನ್ಯಾಯ ಮಹಾಸಾಗರದಂತೆ. ಅದಕ್ಕಾಗಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಯಾರಿಗೂ ಅನ್ಯಾಯ ಮಾಡಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಯಾವತ್ತು ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರಿಗೂ ಕಡೆಗಣಿಸುವುದಿಲ್ಲ, ಯಾರನ್ನು ಬಿಟ್ಟು ಬಿಡುವುದಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ. ಯಾಕೆಂದ್ರೆ ಅವರ
ರೆಕ್ಕೆಗಳ ಅಡಿಯಲ್ಲಿ ನರಮಾನವರಿಗೆ ಆಶ್ರಯ ಇದೆ. ಅವರ ರೆಕ್ಕೆಗಳ ಅಡಿಯಲ್ಲಿ ನರಮಾಡಿ, ಹೇಗೆ ಒಂದು ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಅಡಿಯಲ್ಲಿಟ್ಟು ರಕ್ಷಣೆ ನೀಡುತ್ತದೋ, ಆ ರೆಕ್ಕೆಗಳ ದೂರ ಹೋದ್ರೆ ಮರಿಗಳನ್ನು ಯಾವುದೋ ಗಿಡಗಳು ಬಂದು ತಿಂದು ಬಿಡ್ತವೆ ಪ್ರಿಯರೇ. ಅದಕ್ಕಾಗಿ ಆ ತಾಯಿ ಪ್ರತ್ಯೇಕವಾಗಿ ತನ್ನ ಮಕ್ಕಳನ್ನು ಗರಿಗಳ ಅಡಿಯಲ್ಲಿ, ತನ್ನ ರೆಕ್ಕೆಗಳ ಅಡಿಯಲ್ಲಿ ಬಚ್ಚಿಟ್ಟುಕೊಂಡು ರಕ್ಷಿಸ್ತದೆ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ರಕ್ಷಿಸ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ. ಕೀರ್ತನೆ ಗ್ರಂಥ 107ನೇ ಅಧ್ಯಾಯ 1ನೇ ವಾಕ್ಯ, ದೇವರ ವಾಕ್ಯ ಹೀಗೆ ಹೇಳ್ತದೆ. ಕೀರ್ತನೆ ಗ್ರಂಥ 107:1. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿ. ದೇವರಿಗೆ ನೋಡಿ, ನಾವು 1/4 ಗಂಟೆ ದೇವರನ್ನು ಸ್ತುತಿಸಿದೆವು. ಯಾಕೆಂದ್ರೆ ಸ್ತುತಿಸಿದೆವು ಕೃತಜ್ಞತೆಯಿಂದ. ದೇವರು ನಮ್ಮನ್ನು ರಕ್ಷಿಸಿದ್ದಾರೆ, ದೇವರು ನಮ್ಮ ಕಾಪಾಡಿದ್ದಾರೆ. ಎಷ್ಟೋ ಗಂಡಾಂತರಗಳಿಂದ ದೇವರು ನಮ್ಮನ್ನು ರಕ್ಷಿಸಿದ್ದಾರೆ, ಎಷ್ಟೋ ದುಷ್ಟ ಶಕ್ತಿಗಳ ಕೈಯಿಂದ ನಮ್ಮನ್ನು ಬಿಡಿಸಿದ್ದಾರೆ ಪ್ರಿಯ ಸಹೋದರ. ನಮಗೆ ತಿಳಿಯುವುದಿಲ್ಲ ಇದಲ್ಲವಾ, ಅದನ್ನು ನಾವು ಆಲೋಚನೆ ಮಾಡುವುದಿಲ್ಲ. ದೇವರು ನಮ್ಮನ್ನು ಹೇಗೆಲ್ಲ ಬಿಡುಗಡೆಗೊಳಿಸ್ತಾರೆ, ಇದು ನಮ್ಮ ಮನಸ್ಸಿನಿಲ್ಲ. ನಮಗೆ ಮನಸ್ಸು ಒಂದೇ, ಈ ಲೋಕದಲ್ಲಿ ಜೀವಿಸಬೇಕಂತ. ದೇವರು ನಮಗಾಗಿ ಏನು ಮಾಡ್ತಾರೆ ಅದು ಚಿಂತೆ ಮಾಡುವುದಿಲ್ಲ, ಅದನ್ನು ನೆನೆಸ್ಕೊಳ್ಳುವುದಿಲ್ಲ. ದೇವರು ನಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ, ಆದ್ರೆ ದೇವರ ಬಗ್ಗೆ ಚಿಂತೆ ಮಾಡೋರು ಯಾರಿದ್ದಾರೆ ಈ ಲೋಕದಲ್ಲಿ? ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ಯಾರು ದೇವರ ಬಗ್ಗೆ ಚಿಂತೆ ಮಾಡ್ತಾರೋ ಅವರು ಕೃತಜ್ಞತೆಯಿಂದ ದೇವರಿಗೆ ಸ್ತುತಿಯನ್ನು ಸಲ್ಲಿಸಬೇಕು. ಆತನ ಪ್ರೀತಿ ಶಾಶ್ವತ, ಆತನು ಒಳ್ಳೆಯವನು, ಅವನು ಯಾವತ್ತು ಕೇಡು ಮಾಡುವುದಿಲ್ಲ, ಅವನು ಯಾವತ್ತು ರೋಗ ಕಳಿಸುವುದಿಲ್ಲ, ಅವರು ಯಾವತ್ತು ಈ ಕೊರೋನಾವನ್ನಿಲ್ಲ ಸಾಯಲಿಕ್ಕೆ ಯಾರನ್ನು ಅವರು ಖಂಡಿತ ಇಚ್ಛೆ ಪಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ನೋಡಿ, ಈ ದೇವರ ಬಗ್ಗೆ ನೋಡಿ, ಇವತ್ತು ನಾವು ದೇವರ ವಾಕ್ಯವನ್ನು ನಿಮಗೆ ಹೇಳಿದ್ದನ್ನೆಲ್ಲ ಬರೆದಿಟ್ಟುಕೊಂಡು ಓದಿ, ಆಮೇಲೆ ಈ ಲೋಕದ ಅವಸ್ಥೆಗಳನ್ನು ನೋಡಿ, ಈ ಜನರ ಅವಸ್ಥೆಗಳನ್ನು ನೋಡಿ. ಎಲ್ಲಿ ಇದು ಎಲ್ಲಾದ್ರೂ ಸರಿ ಹೋಗುತ್ತದ? ದೇವರಿಗೆ ಮತ್ತೆ ಈ ಲೋಕಕ್ಕೆ ಎಲ್ಲಾದ್ರೂ ಸರಿ ಉಂಟಾ? ಎಲ್ಲಾದ್ರೂ ಸಾಟಿ ಉಂಟಾ? ಎಲ್ಲಾದ್ರೂ ನ್ಯಾಯ ನೀತಿ ಉಂಟಾ? ದೇವರು ಪ್ರೀತಿಸಿದಂಗೆ ಯಾರಾದ್ರೂ ಈ ದೇವರನ್ನು ಪ್ರೀತಿಸುವ ಮಕ್ಕಳು ಈ ಲೋಕದಲ್ಲಿ ಇದ್ದಾರಾ ಪ್ರಿಯರೇ? ನೋಡಿ, ದೇವರ ವಾಕ್ಯ ಏನ್ ಹೇಳ್ತದೆ? ಯೋಹಾನನ ಗ್ರಂಥದಲ್ಲಿ 13ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ಯೋಹಾನ 13:1 ದೇವರ ವಾಕ್ಯ ಹೀಗೆ ಹೇಳ್ತದೆ ಪ್ರಿಯರೇ. John chapter 13 verse 1. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದು. ದೇವರು ಎಲ್ಲಿ ತನಕ ಕೆಲಸ ಮಾಡಿದ್ರು, ಯೇಸು ಎಲ್ಲಿ ತನಕ ಕೆಲಸ ಮಾಡಿದ್ರೆ ಅಂದ್ರೆ, ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ ತಾವು ಈ ಲೋಕವನ್ನು ಬಿಟ್ಟು ಪಿತನ ಬಳಿಗೆ ಹೋಗಬೇಕಾದ ಗಳಿಗೆ ಬಂದಿರುವುದೆಂದು ಸ್ವಾಮಿಗೆ ತಿಳಿದಿತ್ತು. ಯೇಸು ಸ್ವಾಮಿಗೆ ತಿಳಿದಿತ್ತು. ಈ ಲೋಕದಲ್ಲಿದ್ದ ತಮ್ಮವರನ್ನು ಯಾವಾಗಲೂ ಪ್ರೀತಿಸುತ್ತಿದ್ದರು. ಈ ಲೋಕದಲ್ಲಿ ಇರುವ ತಮ್ಮವರನ್ನು, ಯಾರು ಯೇಸುವಿಗೆ ಸೇರಲ್ಪಟ್ಟವರೋ, ಯಾರು ಯೇಸುವನ್ನು ಪ್ರೀತಿಸ್ತಾರೋ, ಯಾರು ಯೇಸುವ ವಾಕ್ಯಕ್ಕೆ ಮಣಿಯುತ್ತಾರೋ, ಯಾರು ಯೇಸುವಿಗೆ ಸ್ತುತಿ ಹಾಡುತ್ತಾರೋ, ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ತಾರೋ, ಪಾಪದಿಂದ ಬಿಡುಗಡೆಗೊಳಿಸ್ತಾರೋ, ಅವರು ಅವರ ಮಕ್ಕಳಾಗ್ತಾರೆ. ಯಾವಾಗಲೂ ತಮ್ಮವರು ಯಾರು ಯೇಸುವಿನ ಮಕ್ಕಳು, ಯಾರು ಯೇಸುವಿನನ್ನು ಪ್ರೀತಿಸುವವರು, ಪಾಪಕ್ಕೆ ಮಣಿಯದೆ ಯೇಸುವಿನ ವಾಕ್ಯಕ್ಕೆ ಮಣಿದು ಜೀವಿಸುವ ಮಕ್ಕಳು, ಅವರು ತಮ್ಮವರು ಯಾವಾಗಲೂ ಪ್ರೀತಿಸುತ್ತಿದ್ದ ಅವರು ಈ ಪ್ರೀತಿಯ ಪರಮಾವಧಿಯನ್ನು ಈಗ ತೋರಿಸಲಿದ್ದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ. ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ರೆ ತನ್ನ ಜೀವವನ್ನೇ ನಮಗಾಗಿ ಬಲಿ ಕೊಟ್ಟು ಆ ಲೋಕದ ವ್ಯಾಮೋಹಕ್ಕೆ ಒಳಗಾಗದೆ ನಮ್ಮನ್ನು ಈ ಲೋಕದ ವ್ಯಾಮೋಹದಿಂದ ಬಿಡುಗಡೆಗೊಳಿಸಲು, ಈ ಲೋಕದ ಶಕ್ತಿಯಿಂದ ಬಿಡುಗಡೆಗೊಳಿಸಲು, ಪಾಪದ ಶಕ್ತಿಯಿಂದ ಬಿಡುಗಡೆಗೊಳಿಸಲು, ಈ ಪ್ರತ್ಯೇಕವಾಗಿ ಈ ಎಲ್ಲ ರೋಗ ರುಜಿನಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಲು ಅವರು ತಯಾರಾದರು. ನನಗಾಗಿ ನಿನಗಾಗಿ ಪ್ರಾಣ ತೆತ್ತು ಆ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ನಮಗಾಗಿ ರಕ್ಷಿಸಿದ ದೇವರು ಅವರಾಗಿದ್ದಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ. ರೋಮರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 5ನೇ ವಚನ, ರೋಮನ್ ಚಾಪ್ಟರ್ 5 verse 5. ಈ ನಂಬಿಕೆ ನಿರೀಕ್ಷೆಯು ನಮಗಿರುವುದರಿಂದ, ಈ ನಮಗೆ ಒಂದು ನಂಬಿಕೆ ಮತ್ತೆ ನಿರೀಕ್ಷೆ ಉಂಟು. ಯೇಸು ನಮ್ಮನ್ನು ಯಾವತ್ತು ಕೈ ಬಿಡುವುದಿಲ್ಲ, ಯೇಸು ನಮ್ಮನ್ನು ಯಾವತ್ತು ಅಗಲುವುದಿಲ್ಲ, ಯೇಸು ನಮ್ಮನ್ನು ಒಬ್ಬಂಟಿಗೆ ಮಾಡುವುದಿಲ್ಲ. ಯಾಕಂದ್ರೆ ಇದು ನಂಬಿಕೆ ನಿನಗೆ ಮತ್ತೆ ನಮಗೆ ಇದ್ರೆ ಸಾಕು ಪ್ರಿಯರೇ. ನಮಗೆ ಆಶಾಭಂಗವಾಗುವುದಿಲ್ಲ, ನಮಗೆ ಯಾವತ್ತು ಆಶಾಭಂಗವಾಗುವುದಿಲ್ಲ. ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸುವ
ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಒಂದು ಗಟ್ಟಿ ಚಪ್ಪಾಳೆ ತಟ್ಟೋಣ ದೇವರಿಗೆ ಪ್ರಿಯರೇ, ಒಂದು ಗಟ್ಟಿ ಚಪ್ಪಾಳೆ ತಟ್ಟೋಣ. ದೇವರ ಈ ವಾಕ್ಯವನ್ನು ನೋಡಿ, ಈ ನಂಬಿಕೆ ನಿನ್ನ ನಿರೀಕ್ಷೆ ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ. ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಅದೇ ರೋಮರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲೂ 35ರಿಂದ ನಾವು ಓದೋಣ, 39ರ ತನಕ 35ರಿಂದ ನಾವು ಓದೋಣ. ಪ್ರಿಯರೇ, ವಾಕ್ಯಗಳನ್ನು ನೋಡಿ ಸರಿಯಾಗಿ ನೀವು ಇವತ್ತು ಬರೆದುಕೊಳ್ಳಿ, ಇದನ್ನು ಆಲಿಸಿರಿ, ಇದು ನಿಮ್ಮ ಮನಸ್ಸಿನಲ್ಲಿಟ್ಟಿರಿ. ನಿಮ್ಮನ್ನು ದೇವರು ಎಷ್ಟು ಪ್ರೀತಿಸ್ತಾರೆ, ನಿಮ್ಮ ಬಗ್ಗೆ ದೇವರಿಗೆ ಎಷ್ಟು ಚಿಂತೆ ಉಂಟಂತ ನೀವು ನೋಡಬೇಕು ಇವತ್ತು ಪ್ರಿಯರೇ. ಯಾವಾಗಲೂ ಆ ದೇವರಿಗೆ ನೀವು ಎಂದೆಂದು ಏನು ಹೇಳಬಾರದು, ಯಾವ ಉಚ್ಚರವೂ ಕೂಡ ನಿಮ್ಮ ಬಾಯಿಂದ ಬರಬಾರ್ದು. ಯಾಕಂದ್ರೆ ದೇವರಿಗೆ ನಿನ್ನ ಬಗ್ಗೆ ಏನುಂಟಂತ ದೇವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ಅವರ ಪ್ರೀತಿಯಿಂದ ಅವರು ಎಷ್ಟು ನಮ್ಮನ್ನು ಪ್ರೀತಿಸಿದ್ದಾರೆ, ತನ್ನ ಪ್ರಾಣವನ್ನೇ ಕೊಟ್ಟಾದ್ರೂ ಪ್ರೀತಿಸಿದ್ದಾರೆ. ಇಂಥ ಒಂದು ಮನುಷ್ಯ ಈ ಲೋಕದಲ್ಲಿ ಬಂದವರು ಯಾರಾದ್ರೂ ಇದ್ದಾರಾ ಪ್ರಿಯರೇ? ಯಾರಾದ್ರೂ ಇದ್ದಾರಾ? ದೇವರು ಮಾತ್ರ, ಯೇಸು ಮಾತ್ರ ಪ್ರಿಯ. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾರಿಂದ ಸಾಧ್ಯ? ಯಾರು ದೇವರ ಪ್ರೀತಿಯಿಂದ ಬೇರ್ಪಡುತ್ತಾರೋ ಅವರು ಕಷ್ಟದಲ್ಲಿ ಬೀಳ್ತಾರೆ ಪ್ರಿಯರೇ. ಯಾರು ದೇವರ ಪ್ರೀತಿಯಿಂದ ಹೊರಗೆ ಹೋಗುತ್ತಾರೋ, ಯಾರು ದೇವರ ಪ್ರೀತಿಯನ್ನು ಬಿಟ್ಟು ಅಗಲುತ್ತಾರೋ, ಯಾವಾಗ ದೇವರ ಸತ್ಸಂಗವನ್ನು ನಾವು ಬಿಟ್ಟು ತೊಲಗುತ್ತೇವೋ ಆಗ ಮಾತ್ರ ಈ ಕಷ್ಟಗಳು ನಮಗೆ ಬಂದೊರಗುತ್ತವೆ ಪ್ರಿಯರೇ. ಇದು ನನ್ನ ಮತ್ತೆ ನಿನ್ನ ಪಾಪದ ಫಲ ಇರಬಹುದು, ಈ ಲೋಕದ ವ್ಯಾಮೋಹ ಇರಬಹುದು, ಈ ಲೋಕದ ಪಾಪಗೋಸ್ಕರ. ಪ್ರಿಯ ಸಹೋದರ ಸಹೋದರಿಯರೇ ನೋಡಿ, ನಿಮಗೆ ಒಂದು ಗಾಯ ಆದ್ರೆ, ಒಂದು ಬೆರಳಿಗೆ ಗಾಯ ಆದ್ರೆ ಬೆರಳು ಮಾತ್ರ ನೋಯುವುದಿಲ್ಲ, ನಿಮ್ಮ ಇಡೀ ದೇಹ ನೋಯುತ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ಈ ಕೊರೋನಾ ವೈರಸ್ ವ್ಯಾಕ್ಸಿನ್ ತಗೊಂಡ್ರೆ 2 ದಿನ ಖಂಡಿತ ನಿಮಗೆ ಏನೋ ಮೈಕೈ ನೋವು, ಜ್ವರ ಬಂದಾಗ ಎಲ್ಲ ಆಗುತ್ತದೆ. ನಿಮಗೆ ಸೂಜಿ ಮಾತ್ರ ಒಂದು ಕೊಟ್ಟದ್ದು, ಸ್ವಲ್ಪ ಅದರಲ್ಲಿ ಇಡೀ ದೇಹ ಹೇಗೆ ನೋವಾಗುವುದು? ಅದೇ ರೀತಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಒಬ್ಬರು ಪಾಪ ಮಾಡಿದ್ರೆ ನಮ್ಮ ಕುಟುಂಬದ ಪ್ರತಿಯೊಂದು ಸದಸ್ಯರಿಗೆ ಕಷ್ಟ ಬರುತ್ತದೆ ಪ್ರಿಯರೇ. ಅದಕ್ಕಾಗಿ ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡಿರಿ, ಯಾರಾದ್ರೂ ಮನೆಯಲ್ಲಿ ಕುಟುಂಬದಲ್ಲಿ ಪಾಪ ಮಾಡಿದ್ರೆ ಅವನನ್ನು ದೇಶದಿಂದ ಹೊರಗೆ ಹಾಕ್ತಿದ್ರು, ಆ ಏರಿಯಾದಿಂದ, ಆ ಸಮಾಜದಿಂದ ಅವರನ್ನು ಬಹಿಷ್ಕರಿಸ್ತಿದ್ರು, ಹೊರಗೆ ಹಾಕ್ತಿದ್ರು. ಯಾಕಂದ್ರೆ ಅವನು ನಮ್ಮಲ್ಲಿ ಇದ್ರೆ ನಮಗೆ ಕೂಡ ಕಷ್ಟಗಳು ಬರುತ್ತವೆ ಅಂತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಅದಕ್ಕಾಗಿ ಪ್ರಿಯರೇ, ನಾವು ಯಾವಾಗಿಂದ ಏನೆಲ್ಲ ಬರ್ತದೆ ನೋಡಿ, ನಮಗೆ ದೇವರ ಪ್ರೀತಿಯಿಂದ ಬೇರ್ಪಡಿಸಲು ಯಾರಿಂದ ಸಾಧ್ಯ? ಕಷ್ಟ, ಸಂಕಟ, ಇಕ್ಕಟ್ಟು, ಬಿಕ್ಕಟ್ಟು, ಹಿಂಸೆ, ಬಾಧೆ ಇವುಗಳಿಂದ ಸಾಧ್ಯವೇ? ಈ ಕೊರೋನಾ ವೈರಸ್ ಇಂದ ನನಗೆ ಮತ್ತೆ ನನ್ನ ದೇವರಿಂದ ಬೇರ್ಪಡಿಸಲು ಸಾಧ್ಯವೇ? ನಿನ್ನನ್ನು ಮತ್ತೆ ನಿನ್ನ ಪ್ರೀತಿಯ ಯೇಸುವಿಂದ ನಿನಗೆ ಬೇರ್ಪಡಿಸಲು ಸಾಧ್ಯವೇ? ಯಾವಾಗಲೂ ಬೇರ್ಪಡಿಸಲು ಸಾಧ್ಯವಿಲ್ಲ. ಈ ಲೋಕದ ವ್ಯಾಮೋಹಗಳು ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಸೈತಾನನ ಶಕ್ತಿಗಳು ನಮ್ಮನ್ನು ದೇವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಈ ಲೋಕದ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಮ್ಮನ್ನು ದೇವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಕೊರೋನಾ ವೈರಸ್ ಕೂಡ ನಮ್ಮನ್ನು ದೇವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಹೆದರಬೇಡಿ, ಯಾಕಂದ್ರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ಮುಂದೆ ಹೇಳ್ತದೆ ದೇವರ ವಾಕ್ಯ, ಹಸಿವು ನೀರಡಿಕೆ, ನಗ್ನ ಸ್ಥಿತಿ, ಆಪತ್ತು, ವಿಪತ್ತು, ಖಡ್ಗ ಕಠಾರಿಗಳಿಂದ ಸಾಧ್ಯವೇ? ಇವುಗಳಿಂದ ಸಾಧ್ಯವೇ? ಎಂದಿಗೂ ಇಲ್ಲ. ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ದಿನವಿಡೀ ನಿಮಗೋಸ್ಕರವೇ ಸಾವಿಗೀಡಾಗುತ್ತೇವೆ ನಾವು, ವಧ್ಯಸ್ಥಾನಕ್ಕೆ ಒಯ್ದ ಕುರಿಗಳಂತೆ ಪರಿಗಣಿತರಾಗುತ್ತೇವೆ ನಾವು. ನಮ್ಮನ್ನು ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ.
ಇಷ್ಟು ವಿಶ್ವಾಸವಿಡಬೇಕು. ಈ ಕೊರೋನಾ ವೈರಸ್ನಿಂದ ಕೂಡ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ ಪ್ರಿಯರೇ. ಇದು ನಿಮ್ಮ ಮತ್ತೆ ನಮ್ಮ ನಂಬಿಕೆ ಇರಬೇಕು. ಇದು ಇಂಥ ನಂಬಿಕೆ ನಮಗೆ ಇರಬೇಕು ಪ್ರಿಯ ಸಹೋದರ ಸಹೋದರೇ. ಅದಕ್ಕಾಗಿ 38ನೇ ವಚನ ಹೀಗೆ ಹೇಳ್ತದೆ, ಸಾವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮರಾಗಲಿ, ಈಗಿನ ಸಂತತಿಗಳೇ ಆಗಲಿ, ಭವಿಷ್ಯದ ಆಗು ಹೋಗುಗಳೇ ಆಗಲಿ, ಯಾವ ಶಕ್ತಿಗಳೇ ಆಗಲಿ, ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸುವವರು ಯಾರು? ಅಂತೆಯೇ ಮೇಲಣ ಲೋಕವಾಗಲಿ ಕೆಳಗಣ ಈ ಭೂಲೋಕವಾಗಲಿ ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಇದು ನಿಶ್ಚಯ. ಪ್ರೈಸ್ ದಿ ಲಾರ್ಡ್. ಇದು ಖಂಡಿತ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಏನಾದರೂ ನಿಮಗೆ ಕಷ್ಟಗಳು ಬಂದರೆ ಈ ವಾಕ್ಯಗಳನ್ನು ಓದಿ ಪ್ರಿಯರೇ. ಅದಕ್ಕೆ ನಾನು ಹೇಳಿದ್ದು ಇವತ್ತು ಬರೆದಿಟ್ಟುಕೊಳ್ಳಿ ವಾಕ್ಯಗಳ ಅನಂತ. ಇಂಥ ವಾಕ್ಯಗಳನ್ನು ಪುನಃ ನಮಗೆ ದೇವರು ನಮಗೆ ಕೊಡುವುದಿಲ್ಲ. ಇವತ್ತು ನಮಗೆ ಕೊಟ್ಟಿದ್ದಾರೆ ಈ ವಾಕ್ಯಗಳನ್ನು ಪ್ರಿಯ ಸಹೋದರ ಸಹೋದರರೇ. ಎಫೆಸರ್ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ ಇನ್ನೂ ಹೆಚ್ಚಾಗಿ ದೇವರು ನಮ್ಮ ಹತ್ರ ಮಾತಾಡ್ತಾರೆ ಪ್ರಿಯರಿಗೆ. ಇವತ್ತು ಎಫೆಸಿಯನ್ಸ್ ಚಾಪ್ಟರ್ 5:2 ಕ್ರಿಸ್ತ ಯೇಸು ನಮ್ಮನ್ನು ಪ್ರೀತಿಸಿ, ಕ್ರಿಸ್ತ ಯೇಸು ನನ್ನನ್ನು ಮತ್ತೆ ನಿಮ್ಮನ್ನು ಪ್ರೀತಿಸಿ ನಮಗೋಸ್ಕರ ನಮಗೋಸ್ಕರವೇ ತಮ್ಮನ್ನೇ ಸಮರ್ಪಿಸಿದರು. ದೇವರಿಗೆ ಸುಗಂಧ ಕಾಣಿಕೆಯನ್ನಾಗಿಯೂ, ದೇವರಿಗೆ ನಾವೇ ಪ್ರಿಯರೇ, ಯಾವ ಸುಗಂಧ ಕಾಣಿಕೆ ಅಲ್ಲ, ನಾವೇ ನನ್ನ ಮತ್ತೆ ನಿನ್ನ ಆತ್ಮ, ನನ್ನ ಮತ್ತೆ ನಿನ್ನ ದೇಹ ಸುಗಂಧ ಕಾಣಿಕೆಯನ್ನಾಗಿಯೂ ಬಲಿಯನ್ನಾಗಿಯೂ ಅರ್ಪಿಸಿದರು. ನಮಗಾಗಿ ನನ್ನ ಆತ್ಮಕ್ಕಾಗಿ, ನನ್ನ ದೇಹಕ್ಕಾಗಿ, ಈ ಲೋಕದಲ್ಲಿ ನಾನು ಜೀವಿಸ್ತಿರುವಾಗ ನಮಗೆ ರಕ್ಷಣೆಗಾಗಿ ತನ್ನ ಇಡೀ ದೇಹವನ್ನು ಸುಗಂಧ ಕಾಣಿಕೆಯನ್ನಾಗಿ ಬಲಿಯನ್ನಾಗಿ ಅರ್ಪಿಸಿದರು. ಅಂತೆಯೇ ನೀವು ಪ್ರೀತಿಯಿಂದ ಬಾಳಿ. ನಾವೆಲ್ಲರೂ ಪ್ರೀತಿಯಿಂದ ಬಾಳಬೇಕು ಪ್ರಿಯ ಸಹೋದರ ಸಹೋದರಿಯರೇ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ನಾವು ಪ್ರೀತಿಯಿಂದ ಬಾಳಬೇಕು. ಯಾರು ಪ್ರೀತಿಯಲ್ಲಿ ಕುಟುಂಬದಲ್ಲಿ ಬಾಳುವುದಿಲ್ಲವೋ ಅಂಥವರಿಗೆ ಈ ಎಲ್ಲ ಘಟನೆಗಳು ಬಂದಿರುತ್ತವೆ. ಅಂಥವರಿಗೆ ಕಷ್ಟ ಮೇಲೆ ಕಷ್ಟ ಬರುತ್ತವೆ. ಯಾಕೆಂದರೆ ನಾವು ದೇವರ ವಿರುದ್ಧವಾಗಿ ನಡೆಯುತ್ತೇವೆ ಪ್ರಿಯರೇ. ದೇವರ ಚಿತ್ತಕ್ಕೆ ಮಣಿಯಬೇಕು, ನಾವು ದೇವರ ವಾಕ್ಯಕ್ಕೆ ಮಣಿಯಬೇಕು. ಯಾಕೆಂದರೆ ಜೀವ ನೀಡುವ ವಾಕ್ಯಗಳು ಯಥೇಚ್ಛವಾಗಿ ಈ ಬೈಬಲಲ್ಲಿ ಬರೆದಿದೆ. 34,000 ವಾಕ್ಯಗಳು ಬೈಬಲಲ್ಲಿ ಬರೆದಿದೆ ಪ್ರಿಯರೇ, ನಮಗೆ ನಿತ್ಯ ಜೀವವನ್ನು ಕೊಡ್ಲಿಕ್ಕಾಗಿ ಪ್ರಿಯ ಸಹೋದರ ಸಹೋದರಿಯರೇ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಯೋಹನ್ನನ ಮೊದಲನೇ ಪತ್ರಿಕೆ 1 John chapter 4 verse 8 to 10. 1 ಯೋಹನ್ನ 4ನೇ ಅಧ್ಯಾಯ 8ರಿಂದ 10 ವಾಕ್ಯಗಳು. ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ. ಯಾರು ಒಬ್ಬರನ್ನೊಬ್ಬರು ಪ್ರೀತಿಸುವುದಿಲ್ಲ, ಯಾರು ಕುಟುಂಬದಲ್ಲಿ ಸಹೋದರನ ಕುಟುಂಬದಲ್ಲಿ ಪ್ರೀತಿಸುವುದಿಲ್ಲ, ಯಾರು ತಂದೆ ತಾಯಿಯರನ್ನು ಪ್ರೀತಿಸುವುದಿಲ್ಲ, ಯಾರು ಅಣ್ಣ ತಮ್ಮಂದಿರನ್ನು ಪ್ರೀತಿಸುವುದಿಲ್ಲ, ಯಾರು ಗಂಡನನ್ನು ಹೆಂಡತಿ ಪ್ರೀತಿಸುವುದಿಲ್ಲ, ಹೆಂಡತಿ ಗಂಡನನ್ನು ಪ್ರೀತಿಸುವುದಿಲ್ಲ, ಯಾರು ಗಂಡ ಹೆಂಡತಿ ತಮ್ಮ ಮಕ್ಕಳನ್ನು ಪ್ರೀತಿಸುವುದಿಲ್ಲ, ಅವರಲ್ಲಿ ಏನಾಗಿದೆ? ದೇವರನ್ನು ಬಲ್ಲವನಲ್ಲ. ಅವನು ದೇವರನ್ನು ಬಲ್ಲವನಲ್ಲ. ನಾವು ಒಬ್ಬರೊಬ್ಬರ ಪ್ರೀತಿ ಮಾಡದಿದ್ರೆ ನಮಗೆ ದೇವರ ಅರಿವೇ ಇಲ್ಲ, ದೇವರು ಯಾರಂತ ತಿಳಿದೇ ಇಲ್ಲ. ನೀವು ಯಾವ ನವೀನಗೆ ಹೋಗಿ, ಯಾವ ಬಲಿಪೂಜೆಗಳಿಗೆ ಹೋಗಿ, ಯಾವ ಆರಾಧನೆಗೆ ಹೋಗಿ, ಒಂದು ವೇಳೆ ನಾವು ಒಬ್ಬರೊಬ್ಬ ಪ್ರೀತಿಸದಿದ್ದರೆ ಎಲ್ಲವೂ ವ್ಯರ್ಥ ಪ್ರಿಯ ಸಹೋದರ ಸಹೋದರಿಯರೇ. ನಿಮ್ಮ ಬಲಿದಾನಗಳು ವ್ಯರ್ಥ, ನಿಮ್ಮ ಆರಾಧನೆಗಳು ವ್ಯರ್ಥ, ನೀವು ಮಾಡುವಂಥ ಪ್ರೇಯರ್ಗಳು ವ್ಯರ್ಥ, ನೀವು ಎಲ್ಲ ಯೋಜನೆಗಳು ವ್ಯರ್ಥ ಪ್ರಿಯ ಸಹೋದರ ಸಹೋದರಿಯರೇ. ಯಾಕೆಂದ್ರೆ ದೇವರು ಪ್ರೀತಿ ಸ್ವರೂಪಿ, ದೇವರು ಪ್ರೀತಿ ಸ್ವರೂಪಿ. ತಮ್ಮ ಏಕೈಕ ಪುತ್ರನ ಮುಖಾಂತರ ನಾವು ಸಜೀವವನ್ನು ನಿತ್ಯ ಜೀವವನ್ನು ಪಡೆಯುವಂತೆ ದೇವರು ಅವರನ್ನು ಲೋಕಕ್ಕೆ ಕಳುಹಿಸಿದ್ದರು. ನಮ್ಮ ಮೇಲೆ ದೇವರಿಗಿರುವ ಪ್ರೀತಿ ಹೀಗೆ ವ್ಯಕ್ತವಾಯಿತು ಪ್ರಿಯ ಸಹೋದರ ಸಹೋದರಿ. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿ ಅಲ್ಲ, ಅವರು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣೆ ಮಾಡಿ ತಮ್ಮ ಪುತ್ರನನ್ನು ಕಳಿಸಿದರಲ್ಲಿಯೇ ಪ್ರೀತಿಯ ನಿಜ ಗುಣ ತೋರಿ ಬರುತ್ತದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ.
ಯೇಸುವ ಆರಾಧನೆ ಯಾವಾಗಲೂ ನಾವು ದೇವರನ್ನು ದೂಷಿಸುತ್ತೇವೆ. ಯಾಕೆ ಇದು ಕೊರೋನಾ, ಇಷ್ಟೆಲ್ಲ ಕೊರೋನಾ ಬಂದಿದೆ, ಯಾಕೆ ದೇವರನಿಗೆ ಮುಟ್ಟಿ ಅದೆಲ್ಲ ನಾಶ ಮಾಡಲು ಆಗುವುದಿಲ್ಲ? ಖಂಡಿತ ಆಗುತ್ತದೆ ಪ್ರಿಯರೇ, ಖಂಡಿತ ಆಗುತ್ತದೆ. ಆ ದೇವರಲ್ಲಿ ಒಬ್ಬನಿಗೆ ಒಂದೊಂದಾಗಿ ದೇವರಲ್ಲಿ ಅನ್ಯೋನ್ಯತೆಯಲ್ಲಿ ಇರುವವರು ಎಷ್ಟು ಮಂದಿ ಈ ಲೋಕದಲ್ಲಿ ಪ್ರಿಯ ಸಹೋದರ ಸಹೋದರಿ, ಹೇಳಿ ನನಗೆ ಎಷ್ಟು ಇದ್ದಾರೆ? ನಮ್ಮ ಮಂಗಳೂರು ಧರ್ಮ ಪ್ರಾಂತದಲ್ಲಿ ಸಾಧಾರಣ ಒಂದು 3 ಲಕ್ಷ ಜನರು ಇದ್ದಾರೆ, ಕ್ರಿಶ್ಚಿಯನ್ರು. ರೋಮನ್ ಕ್ಯಾಥಲಿಕ್ನವರು 3 ಲಕ್ಷ ಇದ್ದಾರೆ. ಎಷ್ಟು ಮಂದಿ ದೇವರೊಟ್ಟಿಗೆ ಇದ್ದಾರೆ ಹೇಳಿ? ಎಷ್ಟು ಮಂದಿ ದೇವರಲ್ಲಿ ಅನ್ಯೋನ್ಯತೆಯಲ್ಲಿ ನಡೀತಾರೆ ಹೇಳಿ? ಎಷ್ಟು ಜನ ಪಾಪದಿಂದ ಬಿಡುಗಡೆ ಹೊಂದಿದ್ದಾರೆ ನೋಡಿ. ಹಾಗಾದ್ರೆ ದೇವರು ಏನು ಮಾಡೋದು ಪ್ರಿಯರೇ? ದೇವರು ಕಾದುಕೊಳ್ತಾರೆ. ನೀವು ನೋಡಿದರೆ ಪ್ರಿಯರೇ, ಆಮೋಸನ ಗ್ರಂಥದಲ್ಲಿ ನೀವು ನೋಡಿದ್ರೆ ಅಲ್ಲಿ ಒಂದು ವಾಕ್ಯ ಹೇಳಲ್ಪಟ್ಟಿದೆ, 4ರಲ್ಲಿ ಅಲ್ಲಿ ಹೇಳಲ್ಪಟ್ಟಿದೆ ದೇವರ ವಾಕ್ಯ. ಮತ್ತೆ ನಾವು ನೋಡೋಣ. ಈಗ ನಾವು ಈ ವಾಕ್ಯಗಳನ್ನು ನಾವು ಆಲಿಸೋಣ ಪ್ರಿಯರೇ. ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ನಾವು ನೋಡಬೇಕು. ಕೀರ್ತನೆ ಗ್ರಂಥ 116ನೇ ಅಧ್ಯಾಯದಲ್ಲಿ 5ನೇ ವಚನ. ಕೀರ್ತನೆ ಗ್ರಂಥ 116 5ನೇ ವಚನ. ಪ್ರಭು ಕೃಪಾಳು ನ್ಯಾಯಪ್ರಿಯನು. ಪ್ರಭು ಕೃಪಾಳು ಆಗಿದ್ದಾರೆ, ನ್ಯಾಯಪ್ರಿಯನೂ ಆಗಿದ್ದಾರೆ, ಕರುಣಾಮಯನೂ ಆಗಿದ್ದಾರೆ ನಮ್ಮ ದೇವನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ಕೃಪಾಳು, ಪ್ರಭು ನ್ಯಾಯಪ್ರಿಯನು, ಪ್ರಭು ಕರುಣಾಮಯನು, ಪ್ರಭು ನಮ್ಮ ದೇವನು. ನಮಗೆ ಎಲ್ಲರಿಂದ ನೋಡಿ ಮುಂದೆ 6ನೇ ವಾಕ್ಯ, ಕಾಪಾಡುವನು ಪ್ರಭು ಸರಳ ಜೀವಿಗಳನ್ನು, ರಕ್ಷಿಸುವುದನ್ನು ಕುಗ್ಗಿದವನಾಗಿದ್ದ ಎಣ್ಣನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಿನ್ನ ಜೀವನದಲ್ಲಿ ನೀನು ಕುಗ್ಗಿಕೊಂಡಿದ್ದೀಯಾ? ನಿನ್ನ ಜೀವನದಲ್ಲಿ ಬೇಸರದಲ್ಲಿ ಇದೆಯಾ? ನಿನ್ನ ಜೀವನದಲ್ಲಿ ಮಾನಸಿಕವಾಗಿ ನೊಂದಿದ್ದೀಯಾ? ಹಾಗಾದ್ರೆ ಹೆದರಬೇಡ ಪ್ರಿಯರೇ, ಯಾಕೆಂದ್ರೆ ನಿನ್ನನ್ನು ಬಿಡುಗಡೆಗೊಳಿಸುವಂತ ದಿವಸ ಇವತ್ತು. ಈ ದೇವರ ವಾಕ್ಯವನ್ನು ನೀವು ಆಲಿಸುವುದಾದ್ರೆ ಪ್ರಿಯರೇ, ಈ ದೇವರ ವಾಕ್ಯವನ್ನು ಆಲಿಸಿ ನಿಮ್ಮ ಮನೆಯಲ್ಲಿ ನೀವು ಪ್ರಾರ್ಥಿಸುತ್ತಾದ್ರೆ ನಿಮ್ಮ ಮನೆಯ ಅಂಗಳದೊಳಗೆ ಯಾವ ಕೊರೋನಾ ವೈರಸ್ ಎಂಟ್ರಿ ಕೊಡಲ್ಲ. ನೀವು ಪಾಪದಿಂದ ಇದ್ರೆ ಮಾತ್ರ ಅದಕ್ಕೆ ಅಧಿಕಾರ ಉಂಟು ಪ್ರಿಯರೇ. ನಾವು ಪಾಪ ಮಾಡಿದ್ರೆ ಮಾತ್ರ ವೈರಸ್ಗೆ ನಮ್ಮ ಮಧ್ಯದಲ್ಲಿ ಬರಲಿಕ್ಕೆ ಅಧಿಕಾರ ಉಂಟು. ಒಂದು ವೇಳೆ ನಾವು ಪಾಪದಿಂದ ಬೇರ್ಪಟ್ಟು ಯೇಸುವಿನ ಒಂದಿಗೆ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಾದರೆ ಯಾವ ಕೊರೋನಾ ವೈರಸ್ಗೆ ನಮ್ಮ ಕಂಪೌಂಡ್ನೊಳಗೆ ಎಂಟ್ರಿ ಇಲ್ಲ. ಯಾಕಂದ್ರೆ ಕೀರ್ತನೆ ಗ್ರಂಥದಲ್ಲಿ ಹೇಳಿದ್ದಾರೆ, ಎಲ್ಲ ನಮ್ಮ 91ನೇ ಕೀರ್ತನೆ ನೀವು ಎಲ್ಲರೂ ಹೇಳ್ತೀರಿ ಮನೆಯಲ್ಲಿ, ಎಲ್ಲ ಸಂಪೂರ್ಣ ರಕ್ಷಣೆ ನಮಗೆ ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ದೇವರು ನಮ್ಮನ್ನು ಪ್ರೀತಿಸ್ತಾರೆ, ದೇವರು ನಮ್ಮನ್ನು ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾವು ಹೆದರಬೇಕಾಗಿ ಇಲ್ಲ, ನಾವು ಯಾವತ್ತು ಸೋಲು ಅನುಭವಿಸಬೇಕಾಗಿ ಇಲ್ಲ. ಯಾಕಂದ್ರೆ ನಾವು ಜಯಗಳಿಸಿದಂತಹ ದೇವರ ಮಕ್ಕಳು ಜಯಶಾಲಿಗಳು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೆಶಾಯ 54:8ರಲ್ಲಿ ಹೇಳಲ್ಪಟ್ಟಿದೆ. ಯೆಶಾಯನ ಗ್ರಂಥ 54ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ತಟ್ಟನೆ ಉಕ್ಕಿ ಹರಿಯುವ ಕೋಪದಿಂದ ಕ್ಷಣ ಮಾತ್ರ ಮುಖ ಮರೆಸಿಕೊಂಡೆ ನಿನ್ನಿಂದ. ಕ್ಷಣ ಮಾತ್ರ ಮುಖವನ್ನು ಮರೆಸಿಕೊಂಡೆ ನಿನ್ನಿಂದ. ಕರುಣಿಸುವೆನು ನಿನ್ನನ್ನು ಶಾಶ್ವತ ಕೃಪೆಯಿಂದ ನಾನು ನಿನ್ನನ್ನು ಇಂತೆನ್ನುತ್ತಿಹನು ನಿನ್ನ ಉದ್ಧಾರಕ ಸರ್ವೇಶ್ವರ. ಪ್ರೈಸ್ ದಿ ಲಾರ್ಡ್. ತಟ್ಟನೆ ಉಕ್ಕಿ ಹರಿಯುವ ಕೋಪದಿಂದ ಕ್ಷಣ ಮಾತ್ರ ಮುಖ ಮರೆಸಿಕೊಂಡೆ ನಿನ್ನಿಂದ. ಕರುಣಿಸುವೆನು ನಿನ್ನನ್ನು ಶಾಶ್ವತ ಕೃಪೆಯಿಂದ ಇಂತೆನ್ನುತ್ತಿಹನು ನಿನ್ನ ಉದ್ಧಾರಕ ಸರ್ವೇಶ್ವರ. ನಮ್ಮ ಪಾಪಗಳನ್ನು ಎಲ್ಲ ಬಿಟ್ಟು ನಾವು ಇವತ್ತು ದೇವರೊಂದಿಗೆ ಸತ್ಸಂಬಂಧದಲ್ಲಿ ಬೆಳೆಯುವುದಾದರೆ, ಅವರೊಂದಿಗೆ ಅನ್ಯೋನ್ಯತೆಯಲ್ಲಿ ನಾವು ಸೇರಿಕೊಂಡು ಬೆಳೆಯುವುದಾದರೆ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತೇ ನಮಗೆ ಆ ಉದ್ಧಾರಕ ಯೇಸು ರಕ್ಷಣೆ ನೀಡುತ್ತಾರೆ ಪ್ರಿಯರೇ, ರಕ್ಷಣೆ. ಅದಕ್ಕಾಗಿ ಪ್ರಿಯ ಸಹೋದರ, ಕಾಲ ಮಿತಿಮೀರಿ ಹೋಗಿದೆ ಪ್ರಿಯರೇ. ನಾವು ಪಾಪಗಳನ್ನು ಇನ್ನಾದರೂ ತ್ಯಜಿಸೋಣ, ನಮ್ಮ ಜೀವನ ಪರಿವರ್ತನೆ ಹೊಂದೋಣ, ಈ ಲೋಕದ ವ್ಯಾಮೋಹಗಳಿಂದ ಬೇರ್ಪಟ್ಟು ಬಾಳೋಣ ಪ್ರಿಯರೇ. ಈ ಕಲಹಗಳಿಂದ ದೂರವಿರೋಣ, ಈ ಜಗಳಗಳಿಂದ ದೂರವಿರೋಣ, ಈ ಕೋಪದಿಂದ ದೂರವಿರೋಣ, ಎಲ್ಲ ನಮ್ಮ ಕೋರ್ಟ್ ಕೇಸ್ಗಳಿಂದ ದೂರವಿರೋಣ. ಇದೆಲ್ಲ ದೇವರಿಗೆ ಸಂಬಂಧಪಟ್ಟದ್ದಲ್ಲ. ಇದು ಎಲ್ಲ ಕೃತ್ಯಗಳು ನಾವು ಮಾಡುವಂಥದ್ದು ದೇವರಿಗೆ ಕೋಪ ಭರಿಸುವಂತ ಸಮಯ ಇದು ಪ್ರಿಯ ಸಹೋದರ. ಇದರಿಂದ ಬೇರ್ಪಟ್ಟು ನಾವು ಬಾಳಬೇಕು. ಎಷ್ಟು ಕಾಲ ಆಗ ಬ್ರದರೊಂದು ಗೀತೆ ಹಾಡಿದರಲ್ಲ, ಮಣ್ಣಾಗಿ ಹೋಗುವಂತ ನನ್ನನ್ನು ನಿನ್ನ ಕೃಪೆಯಿಂದ ರಕ್ಷಿಸಿದೆ ಅಪ್ಪ ತಂದೆಯೇ.
ಯಾವಾಗಲೇ ನಾನು ಸಾಯ್ಬೇಕಿತ್ತು, ಆದರೆ ನಿನ್ನ ಕೃಪೆಯಿಂದ ಇವತ್ತು ಬದುಕಿ ಉಳಿದಿದ್ದೇನೆ. ಈ ಶ್ವಾಸ ಅವನದು ಪ್ರಿಯ ಸಹೋದರ. ಅದಕ್ಕೆ ಯಾವ ನಾವು ಗರ್ವದಿಂದ ಮೆರೆಯಬೇಕಂತಿಲ್ಲ, ಯಾವ ವೈಢೂರ್ಯಗಳು ಇದಕ್ಕೆ ಅಗತ್ಯ ಇಲ್ಲ. ಈ ಶ್ವಾಸ ದೇವರು ಕೊಟ್ಟಂತ ಶ್ವಾಸ. ಅವರಿಗೆ ಯಾವಾಗಲೂ ಹಿಂದಕ್ಕೆ ಪಡೆದುಕೊಳ್ಳಲು ಅಧಿಕಾರವಿದೆ ಅವರಿಗೆ. ಯಾಕೆ? ನಮ್ಮನ್ನು ಅವರು ಪ್ರೀತಿಸ್ತಾರೆ, ನಮ್ಮನ್ನು ಅವರು ಪ್ರೀತಿಸ್ತಾರೆ. ಈ ಲೋಕವನ್ನಲ್ಲ, ನಮ್ಮನ್ನು ಪ್ರೀತಿಸ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೆರೆಮೀಯ 9:24 ಹೇಳಲ್ಪಟ್ಟಿದೆ. ಯೆರೆಮೀಯನ ಗ್ರಂಥದಲ್ಲಿ 9ನೇ ಅಧ್ಯಾಯ 24ನೇ ವಚನವನ್ನು ಓದೋಣ ಪ್ರಿಯರೇ. ಹೆಚ್ಚಳ ಪಡುವವನು ನನ್ನನ್ನು ತಾನು ತಿಳಿದುಕೊಂಡದ್ದಕ್ಕಾಗಿ ಹೆಚ್ಚಳ ಪಡಲಿ. ಹೆಚ್ಚಳ ಪಡುವವನು ದೇವರನ್ನು ನೀನು ತಿಳಿದುಕೊಂಡಿದ್ದೀಯಾ, ದೇವರ ವಚನಕ್ಕೆ ತಿಳಿದಿದೆ, ಅದಕ್ಕೆ ನೀನು ಹೆಚ್ಚಳ ಪಡು. ಈ ಲೋಕಕ್ಕಾಗಿ ಹೆಚ್ಚಳ ಪಡಬೇಡ. ನಿನಗೆ ಒಂದು ಒಳ್ಳೆ ಮನೆ ಉಂಟಂತ ಹೆಚ್ಚಳ ಪಡಬೇಡ. ನಿನಗೆ ಒಂದು ಒಳ್ಳೆ ಕೆಲಸಗಳು ಉಂಟಂತ ಹೆಚ್ಚಳ ಪಡಬೇಕ. ನಿನಗೆ ಒಂದು ಕಾರುಗಳು ಉಂಟಂತ ಹೆಚ್ಚಳ ಪಡಬೇಕ. ಹೆಚ್ಚಳ ಪಡಬೇಕು. ಯಾಕೆ? ನೀನು ದೇವರನ್ನು ಅರಿತುಕೊಂಡಿಯಾ, ಅದಕ್ಕಾಗಿ ಹೆಚ್ಚಳ ಪಡು ಪ್ರಿಯ ಸಹೋದರ ಸಹೋದರಿ. ದೇವರ ವಾಕ್ಯವನ್ನು ನೀನು ದಿನಲು ಓದುತ್ತೀಯ, ನೀನು ಪ್ರಾರ್ಥಿಸ್ತೀಯ, ಪಾಪವನ್ನು ಬಿಟ್ಟು ಬಿಟ್ಟಿದ್ದೀಯ, ಎಲ್ಲ ಅಮಲು ವಸ್ತುಗಳನ್ನು ಬಿಟ್ಟು ಬಿಟ್ಟಿದ್ದೀಯ, ಮದ್ಯಪಾನಗಳನ್ನು ಬಿಟ್ಟು ಬಿಟ್ಟಿದ್ದೀಯ, ಅದಕ್ಕಾಗಿ ಹೆಚ್ಚಳ ಪಡು. ಯಾಕೆ? ದೇವರು ನಿನ್ನೊಂದಿಗೆ ಇದ್ದಾರೆ ಪ್ರಿಯ ಸಹೋದರ ಸಹೋದರಿ. ಇದೆಲ್ಲ ಇದ್ದುಕೊಂಡು ನೀನು ದೇವರನ್ನು ಹುಡುಕಿದರೆ ಅವರು ಸಿಗುವಂತಿಲ್ಲ. ಇದು ಕಾಲ ಬದಲಾಗಿದೆ ಪ್ರಿಯರೇ. ನಾವು ಕಾಲಿನ ಒಂದು ಪ್ರಾರ್ಥನೆಗೊಂದು ಬಂದರೆ ಸಾಲದು, ನಮ್ಮ ಜೀವನ ಪರಿವರ್ತನೆ ಆಗಲೇಬೇಕು. ಅದಕ್ಕಾಗಿ ದೇವರು 24 ವಚನದಲ್ಲಿ ಹೇಳ್ತಾರೆ, ಹೆಚ್ಚಳ ಪಡುವವನು ನನ್ನನ್ನು ತಾನು ತಿಳಿದುಕೊಂಡದಾಗ ಹೆಚ್ಚಳ ಪಡಲಿ. ಜಗದಲ್ಲಿ ಅಚಲ ಪ್ರೀತಿಯನ್ನು ನ್ಯಾಯ ನೀತಿಯನ್ನು ತೋರ್ಪಡಿಸುವ ಜಗದಲ್ಲಿ ಅಚಲ ಪ್ರೀತಿಯನ್ನು ನ್ಯಾಯ ನೀತಿಯನ್ನು ತೋರ್ಪಡಿಸುವ ಸರ್ವೇಶ್ವರ ನಾನೇ, ಬೇರೆ ಯಾರಿಲ್ಲ. ನನಗೆ ಪ್ರಿಯವಾದುದು ಪ್ರೀತಿ, ನನಗೆ ದೇವರಿಗೆ ಪ್ರಿಯವಾದುದು ಒಂದು ಪ್ರೀತಿ, ನೀತಿ, ನ್ಯಾಯಗಳೇ. ಇದನ್ನು ಗ್ರಹಿಸಿಕೊಂಡದ್ದಕ್ಕಾಗಿ ಹೆಚ್ಚಳ ಪಡಲಿ. ಇದು ಸರ್ವೇಶ್ವರನಾದ ನನ್ನ ನುಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಶಾಯನ ಗ್ರಂಥದಲ್ಲಿ 11ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ. ಬೆಳೆಸಿದನು ಅವರನ್ನು ಕರುಣೆಯ ಕಟ್ಟುಗಳಲ್ಲಿ. ನಮ್ಮನ್ನು ಬೆಳೆಸಿದನು ಕರುಣೆಯ ಕಟ್ಟುಗಳಲ್ಲಿ, ಪ್ರೀತಿಯ ಬಂಧನಗಳಲ್ಲಿ ನಿಮ್ಮನ್ನು ಬೆಳೆಸಿದರು. ಸುಧಾರಿಸಿದೆ ಅವರ ಹೆಗಲಿಗೆ ಬಿಗಿದಿದ್ದ ನೊಗವನ್ನು ಬಿಚ್ಚಿ. ನಿಮಗೆ ಕಷ್ಟಗಳನ್ನು, ನೊಗಗಳನ್ನು ಬಿಚ್ಚಿ ಅವರನ್ನು ಸುಧಾರಿಸಿದೆನು. ನಿಮಗೆ ಬಂದಂತ ಕಷ್ಟಗಳನ್ನು ನಾನು ಮುರಿದು ಬಿಟ್ಟೆನು. ನಿನಗೆ ಬಂದಂತ ಲೋಕದ ವ್ಯಾಮೋಹಗಳನ್ನು ನಾನು ಮುರಿದು ಬಿಟ್ಟೆನು. ನಿನ್ನನ್ನು ನಾನು ಬಿಡಿಸಿದೆನು. ಸೈತಾನನ ಶಕ್ತಿಗಳಿಂದ ಬಂಧಿಸಲ್ಪಟ್ಟ ನಿನ್ನನ್ನು ನಾನು ಬಿಡಿಸಿದೆನು ಅಂತ ದೇವರು ಹೇಳ್ತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ. ಊಟ ಬಡಿಸಿದೆ ಅವರಿಗೆ ನೆಲ ಸಮ ಬಗ್ಗಿ ದೇವರು ನಮಗೆ ಊಟವನ್ನು ಬಡಿಸಿದರು. ಎಷ್ಟು ಪ್ರೀತಿ ಮಾಡ್ತಾರೆ ಪ್ರಿಯ ಸಹೋದರ ಸಹೋದರಿ. ದೇವರು ನಮ್ಮನ್ನು ಎಷ್ಟು ಪ್ರೀತಿತಾರೆ, ಅವರು ಬಗ್ಗಿ ನಮಗೆ ಊಟವನ್ನು ಬಡಿಸ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯನ ಶುಭವಾರ್ತೆಯಲ್ಲಿ 9ನೇ ಅಧ್ಯಾಯ 36ನೇ ವಚನ ಹೀಗೆ ಹೇಳ್ತದೆ. ಯೇಸುವೆ ನಮ್ಮನ್ನು ಹೀಗೆ ಹೇಳ್ತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರಿಯರೇ. ಮತ್ತಾಯ 9:36 ದೇವರ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ ಪ್ರಿಯ ಸಹೋದರ. ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು. ಯಾಕೆ? ಅವರಲ್ಲಿ ಊಟ ಇರಲಿಲ್ಲ, ಅವರಿಗೆ ತಿಂಡಿ ತೀರ್ಥಗಳು ಇರಲಿಲ್ಲ. ಅವರು ಎಷ್ಟೋ 3 ದಿವಸದಿಂದ ಆಯಾಸದಿಂದ ಇದ್ದರು, ಬರಿ ಹೊಟ್ಟೆಯಲ್ಲಿದ್ದರು. ಅವರನ್ನು ನೋಡಿ ದೇವರು ಮರುಗಿದರು, ಯೇಸು ಮರುಗಿದರು. ಮತ್ತೆ ಹೇಳ್ತಾರೆ ಏಕೆಂದ್ರೆ ಅವರು ಮತ್ತೆ ಅಲ್ಲಿ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ತಮ್ಮ ಶಿಷ್ಯರಿಗೆ ಯೇಸು ಹೇಳಿದರು, ಬೆಳೆಯೇನೋ ಹೇರಳ, ಕೊಯ್ಲುಗಾರರು ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳಿಸುವಡೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಅಂತ. ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ. ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ಒಬ್ಬರು ಔರಂಗಾಬಾದ್ ಅಲ್ಲಿಂದ ಒಂದು ಕುಟುಂಬದಲ್ಲಿ 14 ಜನ ಇದ್ದಾರೆ.
ಜಾಯಿಂಟ್ ಫ್ಯಾಮಿಲಿ 14 ಜನ ಕೂಡ ಕೋವಿಡ್ ಅಲ್ಲಿ ಇದ್ದಾರೆ. ಮೊನ್ನೆ 2 ಸತ್ತು ಹೋಗಿದ್ದಾರೆ. ಇನ್ನೂ 12 ಜನ ಇದ್ದಾರೆ. 12 ಜನ ನಿನ್ನೆ ರಾತ್ರಿ ಸಂಜೆ ಆಗುವಾಗ ಅವರಿಗೆ ಆಕ್ಸಿಜನ್ ಕಮ್ಮಿ ಆಯಿತು, ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅವರನ್ನು ಇಡೀ ರಾತ್ರಿ ಎಲ್ಲ ಆಸ್ಪತ್ರೆಗಳಿಗೆ ತಗೊಂಡು ಹೋದ್ರು. ಎಲ್ಲಿಯೂ ಆಸ್ಪತ್ರೆ ಸಿಗಲಿಲ್ಲ, ಎಲ್ಲೂ ಆಕ್ಸಿಜನ್ ಸಿಗಲಿಲ್ಲ, ಎಲ್ಲೂ ಒಂದು ಬೆಡ್ ಸಿಗಲಿಲ್ಲ. ಮತ್ತು ಯಾರೋ ಒಂದು ಸಿಲಿಂಡ್ರನ್ನು ಕೊಟ್ಟರಂತೆ. ಆ ಸಿಲಿಂಡ್ರನ್ನು ಜಾಯಿಂಟ್ ಮಾಡಿ ಒಂದು ಕಾರಲ್ಲಿ ಕೂರಿಸ್ಕೊಂಡ್ರು ಅವರು ಬೆಳಿಗ್ಗೆವರೆಗೆ. ಮತ್ತು ಬೆಳಿಗ್ಗೆ 6 ಗಂಟೆಗೆ ಪುನಃ ಅವ್ರದ್ದು ಕಾಲ್ ಬಂತು, ಬ್ರದರ್ ಪ್ರಾರ್ಥಿಸಿ ಬ್ರದರ್, ಯಾಕೆಂದರೆ ಈಗ ಆಕ್ಸಿಜನ್ ಅದು ಸಿಲಿಂಡರ್ ಖಾಲಿ ಆಯಿತು, ಇನ್ನೊಂದು ಸಿಲಿಂಡರ್ ನಮಗೆ ಬೇಕು, ಎಲ್ಲೂ ಸಿಲಿಂಡರ್ ಕೂಡ ಸಿಗೋಲ್ಲ ಅಂತ. ಆಮೇಲೆ ನಾವು ಬೆಳಿಗ್ಗೆ ಇಂಟರ್ಸೆಷನ್ ಪ್ರೇಯರ್ ಇತ್ತು ನಮ್ಮದು 7 ರಿಂದ 8 ತನಕ. ಎಲ್ಲರಿಗೆ ಹೇಳಿ ನಾವು ಪ್ರಾರ್ಥಿಸಿದ್ದೇವೆ, ಮಧ್ಯಸ್ಥಿಕೆ ಪ್ರಾರ್ಥನೆ ಅವರಿಗಾಗಿ ಮಾಡಿದ್ದೇವೆ. 10 ಗಂಟೆಗೆ ಅವರ ಫೋನ್ ಬಂತು, ಅವರಿಗೆ ಆಕ್ಸಿಜನ್ ಕೂಡ ಸಿಕ್ಕಿದೆ, ಈಗ ಆಕ್ಸಿಜನ್ ಇಂದ ಹೊರಗೆ ಬರ್ತಾ ಇದ್ದಾರೆ, ಅವರು ಗುಣ ಪಡೆಯುತ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರರೇ, ನೋಡಿ, ಪ್ರಾರ್ಥಿಸಿದ್ರೆ ಅವರ ಜೀವನದಲ್ಲಿ ಖಂಡಿತ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಯಾಕೆಂದ್ರೆ ಯೇಸು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾರೆ. ಯಾರೆಲ್ಲ ಪಾಪವನ್ನು ಬಿಟ್ಟು ಯಾರು ಬರ್ತಾರೋ, ಯೇಸುವನ್ನು ಯಾರು ಪ್ರೀತಿಸ್ತಾರೋ, ಯೇಸುವಿಗೆ ಯಾರು ಅನ್ಯೋನ್ಯತೆಯಲ್ಲಿ ಜೀವಿಸುವ ಮಕ್ಕಳು ಯಾರಿದ್ದಾರೋ ಅವರನ್ನು ಯಾವತ್ತೂ ಬಿಟ್ಟು ಬಿಡುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ಇವತ್ತಿನ ದೇವರ ವಾಕ್ಯದಲ್ಲಿ ಒಂದು ಸಂದೇಶ, ಯೇಸು ನಮ್ಮನ್ನು ಪ್ರೀತಿಸ್ತಾರೆ, ಯೇಸು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ, ಯೇಸು ನಮ್ಮೊಂದಿಗೆ ಯಾವಾಗಲೂ ಇದ್ದಾರೆ. ಒಂದೇ ಒಂದು ನಾವು ಮಾಡಬೇಕಂತ ಕಾರ್ಯಗಳು, ಪಾಪವನ್ನು ತ್ಯಜಿಸಬೇಕು, ಪಾಪವನ್ನು ತ್ಯಜಿಸಬೇಕು, ನ್ಯಾಯ ನೀತಿಯಲ್ಲಿ ನಾವು ಬದುಕಬೇಕು. ಪ್ರಿಯ ಸಹೋದರರೇ, ಪ್ರೀತಿಯಲ್ಲಿ ನಾವು ಬದುಕಬೇಕು, ಕುಟುಂಬದಲ್ಲಿ ಒಬ್ಬರೊಬ್ಬರು ನಾವು ಪ್ರೀತಿಸಬೇಕು, ಸಮಾಜದಲ್ಲಿ ನಾವು ಒಬ್ಬರೊಬ್ಬರು ಪ್ರೀತಿಸಬೇಕು. ಯಾರನ್ನು ಮುಂದೆ ಪ್ರೀತಿಸಿ ಹಿಂದುಗಡೆ ಬೇರೆ ಮಾತಾಡೋದು ಅದು ಕೂಡ ಸರಿಯಲ್ಲ. ಪ್ರಿಯ ಸಹೋದರ ಸಹೋದರರೇ, ನೋಡುವಾಗ ಮುಂದುಗಡೆ ಎಲ್ಲರೂ ಸಂತೋಷದಿಂದ ಮಾತಾಡ್ತಾರೆ, ಏನು ಮಾಡ್ತಾರೆ, ಹಿಂದಿನಿಂದ ಒಂದು ದೊಡ್ಡ ನಾಟಕ ಆಡ್ತಾರೆ ಕುಟುಂಬಗಳಲ್ಲಿ. ಇಂಥವ್ರು ಇರಬಾರ್ದು ಪ್ರಿಯರೇ. ಇಂಥವರಿಗೆ ಖಂಡಿತವಾಗಿ ಅಂಥವರಿಗೆ ಕಷ್ಟಗಳು ಕಾರ್ಪಣ್ಯಗಳು ಬಂದು ಒದಗುತ್ತೆ. ಇದರಿಂದ ನಾವು ಹಿಂದಕ್ಕೆ ಬರಬೇಕು, ಇದರಿಂದ ನಾವು ಬೇರ್ಪಡಬೇಕು, ಇದರಿಂದ ನಾವು ಬೇರ್ಪಟ್ಟು ದೇವರನ್ನು ಯೇಸುವಲ್ಲಿ ಪ್ರೀತಿಸಬೇಕು, ಕ್ಷಮೆ ಯಾಚಿಸಬೇಕು. ಅದಕ್ಕಾಗಿ ಖಂಡಿತ ನೀವು ಹೆದರಬೇಡಿ. ಈ ಲೋಕಕ್ಕಾಗಿ, ಲೋಕದ ಯಾವುದೊಂದು ಶಕ್ತಿಗಾಗಿ ನೀವು ಹೆದರಬೇಡಿ ಪ್ರಿಯರೇ. ಯಾಕೆಂದರೆ ದೇವರು ನಿಮ್ಮೊಂದಿಗಿದ್ದಾರೆ, ಯೇಸು ನಿಮ್ಮೊಂದಿಗಿದ್ದಾರೆ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ಅವರು ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ. ಯಾವ ರೋಗ ರುಜಿನಗಳು ನಿಮಗೆ ಬಂದರೆ ನೀವು ಹೆದರಬೇಡಿ ಪ್ರಿಯ ಸಹೋದರ ಸಹೋದರಿಯರೇ. ನೀವು ದೇವರು ನಿಮ್ಮನ್ನು ಕಾಪಾಡ್ತಾರೆ ಅಂದರೆ ನೀವು ಕೇರ್ಲೆಸ್ ಕೂಡ ಮಾಡಬೇಡಿ. ಕೆಲವರು ಯಾಕೆಂದರೆ ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಕೆಲವರಿಗೆ, ದೇವರು ನಮ್ಮನ್ನು ಪ್ರೀತಿಸ್ತಾರಲ್ಲ, ದೇವರು ನಮ್ಮೊಂದಿಗೆ ಇದ್ದಾರಲ್ಲ, ಎಲ್ಲಿ ಹೋದ್ರೆ ಏನಾದ್ರೆ ಏನಂತ ಹಾಗೆ ಮಾಡಬೇಡಿ. ದೇವರಿಗೆ ಪರೀಕ್ಷೆಗೆ ಒಳಗಾಗಬೇಡಿ. ನೀವು ಪರೀಕ್ಷೆ ಮಾಡಬೇಡಿ ದೇವರಿಗೆ, ದೇವರ ಪರೀಕ್ಷೆ ಮಾಡಬಾರದು. ಇವತ್ತಿನಿಂದ ಒಂದು ಒಳ್ಳೆಯ ಜೀವನವನ್ನು ನಡೆಸಲು ದೇವರ ಹತ್ರ ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ಇವತ್ತು ನಾವು ಒಂದು ಅರ್ಧ ಗಂಟೆ ಆರಾಧನೆಗೆ ಹೋಗುತ್ತೇವೆ. ಪ್ರತ್ಯೇಕವಾಗಿ ಪರಮ ಪ್ರಸಾದದ ಆರಾಧನೆಯಲ್ಲಿದ್ದೇವೆ. ಇವತ್ತು ನಾವು ಅವರಿಗಾಗಿ, ಎಲ್ರಿಗಾಗಿ, ಈ ಕೋವಿಡ್ನಲ್ಲಿ ಯಾರೆಲ್ಲ ಬಳಲ್ತಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವರಿಗಾಗಿ ನಾವು ಇವತ್ತು ಪ್ರಾರ್ಥಿಸ್ತೇವೆ ಪ್ರಿಯ ಸಹೋದರ ಸಹೋದರಿಯರೇ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರ ಪ್ರೀತಿ, ದೇವರ ಕರುಣೆ, ದೇವರ ಕೃಪೆ ಎಲ್ಲರ ಮೇಲೆ ಇಳಿದು ಬರುವಂತೆ ನಾವು ಇವತ್ತು ಈ ಆರಾಧನೆಯಲ್ಲಿ ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ಪ್ರತಿಯೊಬ್ಬರನ್ನು ಯೇಸುವಿಗೆ ಬಿಟ್ಟುಕೊಟ್ಟು ನಾವು ಪ್ರಾರ್ಥಿಸೋಣ. ಯಾಕೆಂದರೆ ಇವತ್ತು ನಾವು ಕೇಳಿದ ವಾಕ್ಯಗಳು ಸತ್ಯವಾಗಿದೆ. ದೇವರು ನಮ್ಮನ್ನು ಪ್ರೀತಿಸ್ತಾರೆ, ದೇವರು ನಮ್ಮನ್ನು ಗುಣಪಡಿಸ್ತಾರೆ, ದೇವರು ನಮ್ಮನ್ನು ಸಂಪೂರ್ಣವಾಗಿ ವಿಶೇಷವಾಗಿ ನಮಗೆ ಈಗ ಶಿಕ್ಷಣದಲ್ಲಿ ದೇವರು ನಮ್ಮನ್ನು ಬಿಡುಗಡೆಗೊಳಿಸ್ತಾರೆ ಪ್ರಿಯ ಸಹೋದರ ಸಹೋದರಿ. ಅದಕ್ಕಾಗಿ ನಾವು ಹೆದರುವುದು ಬೇಡ. ಎಲ್ಲರೂ ನಾವು ಈ ಆರಾಧನೆಯಲ್ಲಿ ನಮ್ಮನ್ನೇ ನಾವು ತೊಡಗಿಸಿಕೊಳ್ಳೋಣ ಪ್ರಿಯರೇ. ಯಾಕೆಂದರೆ ಈ ಲೋಕ ನಮ್ಮದಲ್ಲ, ಈ ಲೋಕದ ವ್ಯಾಮೋಹ ನಮಗೆ ಬೇಡ. ಈ ಲೋಕವು ನಮ್ಮದಲ್ಲ. ನಾವು ಯೇಸುವಿಗೆ ಸೇರಿದಂಥವರು, ಯೇಸುವಿನ ಮಕ್ಕಳು. ನಾವು ಈ ಲೋಕಕ್ಕೆ ಸೇರಿದವರಲ್ಲ, ಕೇಡಿಗನ ಕೈಗೆ ಸಿಗುವವರಲ್ಲ. ನಾವು ಯಾವ ಕೊರೋನಾ ವೈರಸ್ಗೂ ಸಿಗುವಂತ ಮಕ್ಕಳಲ್ಲ ನಾವು. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. ದೇವರ ಕೃಪೆ ವರದಾನಗಳಿಗಾಗಿ ಇವತ್ತು ನಾವು ಪ್ರಾರ್ಥಿಸೋಣ ಪ್ರಿಯ ಸಹೋದರ ಸಹೋದರಿಯರೇ. ಈ ಪರಮ ಪ್ರಸಾದ ಈ ನಿಮ್ಮ ಸ್ಕ್ರೀನ್ ಅಲ್ಲಿ ಇದೆ. ಇದು ಪರಮ ಪ್ರಸಾದ ಈಗ ಆನ್ಲೈನ್ ಅಲ್ಲಿ ಸಿಂಗಾಪುರದಿಂದ ಅಲ್ಲಿಂದ ಕೊಡುವಂತ ಈ ಪರಮ ಪ್ರಸಾದ ಅಲ್ಲಿ ಯಾರಿಗೂ ಇದನ್ನು ಪಡ್ಕೊಳ್ಬಹುದು. ಅದಕ್ಕಾಗಿ ಇದು ಯಾವುದು ಪಿಕ್ಚರ್ ಅಲ್ಲ, ಇದು ನಿತ್ಯ ಜೀವವನ್ನು ಕೊಡುವಂತ ಜೀವಂತ ರೊಟ್ಟಿ. ಪರಮ ಪ್ರಸಾದದಲ್ಲಿ ಜೀವಿಸುವ ದೇವರು ನಮ್ಮೊಂದಿಗಿದ್ದಾರೆ. ಈ ದೇವರಿಗೆ ಆರಾಧಿಸೋಣ, ಮಹಿಮೆ ಪಡಿಸೋಣ. ಯಾರಿಗೆಲ್ಲ ನಿಮಗೆ ಮನೆಗಳಲ್ಲಿ ಮೊಣಕಾಲು ಉರ್ಲಿಕ್ಕೆ ಆಗ್ತದ, ದಯಮಾಡಿ ಯೇಸುವಿಗೆ ಗೌರವ ಕೊಡಿ.
ಗೌರವ ಕೊಡಿ ಯೇಸುವಿಗೆ. ಯೇಸು ನಿಮ್ಮ ಮನೆಯಲ್ಲಿ ಇದ್ದಾರೆ, ನಿಮ್ಮ ಮನೆಯಲ್ಲಿ ಬಂದಿದ್ದಾರೆ. ಈ ಮೊಣಕಾಲುಗಳನ್ನು ಊರಿ ಈ ಆರಾಧನೆಯಲ್ಲಿ ನಿಮ್ಮನೆ ನೀವು ಕರಗಳನ್ನು ಮೇಲಕ್ಕೆತ್ತಿ ಆರಾಧನೆಯಲ್ಲಿ ದೇವರನ್ನು ಪ್ರಾರ್ಥಿಸಿರಿ. ಈ ಆರಾಧನೆ ನಾವು ಎಲ್ಲ ಕೋವಿಡ್ಗಳಲ್ಲಿ ಯಾವ ಕಷ್ಟಪಡುವ ಈ ಲೋಕದಲ್ಲಿರುವ ದೇವರ ಮಕ್ಕಳಿಗಾಗಿ ಸಮರ್ಪಿಸ್ತೇವೆ. ಈ ಆರಾಧನೆ ನಿಮ್ಮ ಮನೆಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಯಾರಾದರೂ ಇದ್ದರೆ ಪ್ರಿಯರೇ, ಅವರನ್ನು ಸಮರ್ಪಣೆ ಮಾಡಿ ಪ್ರಾರ್ಥಿಸಿರಿ. ನಿಮ್ಮ ಯಾವುದಾದ್ರೂ ಕೋರಿಕೆಗಳು ಇದ್ದರೆ ಅದಕ್ಕಾಗಿ ಎಲ್ಲ ಈ ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸೋಣ. ಈ ಆರಾಧನೆಯಲ್ಲಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಈರಬಬರ ಕಲವರದ ಶಬರಿಯಲಲಮದ ಕರಬಲರ ಕಲವರದ ಜೀಸಸ್. ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲರೂ ಆರಾಧಿಸೋಣ, ಎಲ್ಲರೂ ದೇವರನ್ನು ಮಹಿಮೆ ಪಡಿಸೋಣ. ಈ ಲೋಕದ ಅಧಿಪತಿಯನ್ನು ಸೋಲಿಸಿದ ಈ ಕರ್ತ ದೇವರು, ಈ ಲೋಕದ ಅಧಿಪತಿಯನ್ನು ತನ್ನ ಕಾಲಪಡದಲ್ಲಿ ಚರ್ಚಿ ನಿಂತ ಯೇಸು, ಈಗೋ ನಿನ್ನ ಕಷ್ಟಗಳನ್ನು, ನಿನ್ನ ನಿರಾಶೆಗಳನ್ನು, ಸೋಲುಗಳನ್ನು, ಸಾಲದ ಬಾಧೆಗಳನ್ನು, ಈ ಕೊರೋನಾ ವೈರಸ್ ಅನ್ನು ಯೇಸು ತುಳಿದು ಬಿಡಲಿ. ಕಷ್ಟದಲ್ಲಿರುವಂತ ದೇವರ ಮಕ್ಕಳನ್ನು ಪ್ರತ್ಯೇಕವಾಗಿ ಯೇಸು ಕಾಪಾಡಲಿ, ರಕ್ಷಿಸಲಿ. ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸರ್ವೇಶ್ವರ. ಇರಬಬರ ಕಲವರದಗ ಚಂದರವರ ಕರಬಲ ಜೀಸಸ್. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. 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 ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ಈ ಕ್ಷಣದಲ್ಲಿ ನಾವು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಅಪ್ಪ ತಂದೆಯೇ. ಈ ಮಂಗಳೂರು ಧರ್ಮ ಪ್ರಾಂತದಲ್ಲಿ ಹಾಗೂ ಈ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ ಕಷ್ಟಪಡುವಂತಹ ಎಲ್ಲಾ ಜನರನ್ನು ನಿಮ್ಮ ಕಾಲಬಡಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಪ್ಪ ತಂದೆಯೇ. ಯಾರೆಲ್ಲ ಕಷ್ಟದಲ್ಲಿದ್ದಾರೋ, ನಷ್ಟದಲ್ಲಿದ್ದಾರೋ ಅಪ್ಪ ತಂದೆಯೇ, ಕೋವಿಡ್ ನಿಂದ ಬಳಲುತ್ತಿದ್ದರು, ಅವರೆಲ್ಲರನ್ನು ನಿಮ್ಮ ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ತಂದೆಯೇ. ಅಪ್ಪ ತಂದೆಯೇ, ಯಾರಿಗೆಲ್ಲ ಆಕ್ಸಿಜನ್ ಇಲ್ಲದೆ ಇದ್ದಾರೆ, ಆಸ್ಪತ್ರೆ ಇಲ್ಲದೆ, ಬೆಡ್ಗಳಿಲ್ಲದೆ, ಡಾಕ್ಟರ್ಗಳು ಸಹಾಯ ಮಾಡದೇ ಇರುವವರನ್ನು ನಿಮ್ಮ ಪಾದಕ್ಕೆ ಸಮರ್ಪಣೆ ಇದ್ದಾನೆ ಅಪ್ಪ ತಂದೆಯೇ. ನಿಮ್ಮ ಅದ್ಭುತ ಕಾರ್ಯಗಳನ್ನು ಅವರಲ್ಲಿ ನೆರವೇರಿಸಿ ಅಪ್ಪ ತಂದೆಯೇ. ನಿಮ್ಮ ಪ್ರತ್ಯೇಕವಾದ ರೋಗ ರುಜಿನಗಳನ್ನು ನಿಮ್ಮ ಗಾಯಗಳಿಂದ ಅವರನ್ನು ಮುಟ್ಟಿ ಗುಣಪಡಿಸಿ ಅಪ್ಪ ತಂದೆಯೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಹನ್ನಲು ಪ್ರಾರ್ಥಿಸಲು ನಿನ್ನ ದಯೆಯನ್ನು ತೋರಿದೆ, ಸೊಲೊಮೋನನು ಪ್ರಾರ್ಥಿಸಲು ನಿನ್ನ ಜ್ಞಾನವ ನೀಡಿದೆ. ಹನ್ನಲು ಪ್ರಾರ್ಥಿಸಲು ನಿನ್ನ ದಯೆಯನ್ನು ತೋರಿದೆ,
ಸೊಲೊಮೋನನು ಪ್ರಾರ್ಥಿಸಲು ನಿನ್ನ ಜ್ಞಾನವ ನೀಡಿದೆ. ಅಲ್ಲಿ ಆಶ್ರಯ ನನಗುಂಟು, ನಿಮ್ಮಲ್ಲಿ ಅತಿಶಯ ನನಗುಂಟು. ನಿಮ್ಮಲ್ಲಿ ಆಶ್ರಯ ನನಗುಂಟು, ನಿನ್ನಲ್ಲಿ ಅತಿಶಯ ನನಗುಂಟು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ಅಪ್ಪ ತಂದೆಯೇ, ಈ ಲೋಕದಲ್ಲಿ ಕೊರೋನಾ ವೈರಸ್ಗೆ ಒಳಗಾದ ಎಲ್ಲ ಯಾಜಕರನ್ನು, ಧರ್ಮ ಭಗಿನಿಯರನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಪ್ಪ ತಂದೆಯೇ. ಈ ಮಂಗಳೂರು ಧರ್ಮ ಪ್ರಾಂತದಲ್ಲಿ ಹಾಗೂ ಬೆಂಗಳೂರು ಧರ್ಮ ಪ್ರಾಂತದಲ್ಲಿ ಎಷ್ಟೋ ಜನರು ಅಪ್ಪ ತಂದೆಯೇ ಎಲ್ಲ ಯಾಜಕರಿಗೆ ನಿಮಗೆ ಸಮರ್ಪಣೆ ಮಾಡುವಾಗ ನಿಮ್ಮ ಅಪ್ಪ ತಂದೆ ಗುಣಪಡೆಯುವ ಶಕ್ತಿಯನ್ನು ಅವರಲ್ಲಿ ಹರಿಸಿರಿ ಅಪ್ಪ ತಂದೆ. ಅವರನ್ನು ಮುಟ್ಟಿರಿ ಅಪ್ಪ ತಂದೆಯೇ. ಅಪ್ಪ ತಂದೆಯೇ, ಅವರನ್ನು ಗುಣಪಡಿಸಿರಿ ಯೇಸುವೆ. ಯೇಸುವೆ ಗುಣಪಡಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನೆಹೆಮಿಯ ಪ್ರಾರ್ಥಿಸಲು ಅನುಮತಿಯನ್ನು ನೀಡಿದೆ. ದಾನಿಯೇಲನು ಪ್ರಾರ್ಥಿಸಲು ದೈವ ಪ್ರಕಟಣೆ ನೀಡಿದೆ. ನೆಹೆಮಿಯ ಪ್ರಾರ್ಥಿಸಲು ಅನುಮತಿಯನ್ನು ನೀಡಿದೆ. ದಾನಿಯೇಲನು ಪ್ರಾರ್ಥಿಸಲು ದೈವ ಪ್ರಕಟಣೆ ನೀಡಿದೆ. ನಿಮ್ಮಲ್ಲಿ ಆಶ್ರಯ ನನಗುಂಟು, ನಿಮ್ಮಲ್ಲಿ ಅತಿಶಯ ನನಗುಂಟು. ನಿಮ್ಮಲ್ಲಿ ಆಶ್ರಯ ನನಗುಂಟು, ನಿಮ್ಮಲ್ಲಿ ಅತಿಶಯ ನನಗುಂಟು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ನಿಮ್ಮ ಪಾದಕ್ಕೆ ಬರುವೆನು ದೇವ, ನಿಮ್ಮ ಪಾದದಿ ಇರುವೆನು. ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ಅಲ್ಲಿ ಆಶ್ರಯ ನನಗುಂಟು, ಅಲ್ಲಿ ಅತಿಶಯ ನನಗುಂಟು. ನಿನ್ನ ಪಾದಕ್ಕೆ ಬರುವೆನು ದೇವ, ನಿನ್ನ ಪಾದದಿ ಇರುವೆನು. ನಿಮ್ಮ ಪಾದಕ್ಕೆ ಬರುವೆನು ದೇವ, ನಿಮ್ಮ ಪಾದದಿ ಇರುವೆನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ 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 ಈ ಲೋಕದ ಕೊರೋನಾ ವೈರಸ್ ಅಲ್ಲಿ ಬಳಲುತ್ತಿದ್ದ ಎಲ್ಲರನ್ನು ಬಿಡುಗಡೆಗೊಳಿಸಿರಿ ಅಪ್ಪ ತಂದೆ, ಬಿಡುಗಡೆಗೊಳಿಸಿರಿ. ಅವರನ್ನು ಪಾಪದಿಂದ ಬಿಡುಗಡೆಗೊಳಿಸಿರಿ, ದುಷ್ಟ ಶಕ್ತಿಗಳಿಂದ ಬಿಡುಗಡೆಗೊಳಿಸಿರಿ, ಈ ಲೋಕದ ವ್ಯಾಮೋಹಗಳಿಂದ ಬಿಡುಗಡೆಗೊಳಿಸಿರಿ. ಎಲ್ಲವೂ ಅವರ ಮನಸ್ಸು ಶುದ್ಧೀಕರಿಸಿರಿ, ಅವರ ಆತ್ಮ ಶುದ್ಧೀಕರಿಸಿರಿ, ಅವರ ದೇಹ ಶುದ್ಧೀಕರಿಸಿರಿ. ಯೇಸುವೇ ನಿಮ್ಮ ಪವಿತ್ರ ರಕ್ತದಿಂದ ಶುದ್ಧೀಕರಿಸಿರಿ. ಯೇಸುವೆ 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 ಇರಬರ ಕಲವರದಾಗ ಚಂದರ ಬರ ಕರಬಲ. Jesus 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 Jesus, thank you Lord. Praise the Lord, glory 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 glory. Hallelujah hallelujah hallelujah.
Irababara Kalavaradaga Shandarabari Jesus. Thank you, Lord, thank you, Lord, thank you, Lord, thank you, Lord, thank you, Lord. Praise you, glory, glory, glory. ಬಿಡುಗಡೆ ಬಿಡುಗಡೆ ಯೇಸುವೆ ಬಿಡುಗಡೆ ನಿಮ್ಮ ನಾಮದಲ್ಲಿ ಬಿಡುಗಡೆಯನ್ನು ಬೇಡುತ್ತಾ ಇದ್ದೇವೆ. ಈರಬಬರ ಕಲವರದಗ ಚಂದರಬರ ಕರಬಲರಿಗೆ ಈರಬಬರ ಕಲವರದಗ ಚಂದರ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿ 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 ಗ್ಲೋರಿ. ಈರಬಬರ ಕಲವರದಗ ಚಂದರಬರ ಜೀಸಸ್ 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 ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿ 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 ಗ್ಲೋರಿ. ಈರಬಬರ ಕ ಜೀಸಸ್. ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿ. Irababara Jesus, thank you Lord, thank you Lord. Praise you, glory, 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 glory. Irababara. Thank you Father, thank you Jesus, thank you Lord, thank you Lord. Praise you Lord, glory, 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 glory. ಯೋವಾನ ಸುವಾರ್ತೆ 6ನೇ ಅಧ್ಯಾಯ 56ನೇ ವಾಕ್ಯ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೇ. ನಿಮ್ಮ ಪೂರ್ವಜರು ಮನ್ನವನ್ನು ತಿಂದರು, ಸಾವಿಗೆ ತುತ್ತಾದರು. ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು, ಚಿರಕಾಲ ಬಾಳುವನು. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ಓ ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಪ್ರೀತಿಯ ದೇವಜನರೇ, ಸಜೀವವನ್ನು ಕೊಡುವಂತಹದ್ದು ದೇವರ ಆತ್ಮವೇ. ಆಮೆನ್. ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ, ದೇವರ ಆತ್ಮವನ್ನು ತರುತ್ತವೆ. ಇದೀಗ ದೇವರ ವಾಕ್ಯವನ್ನು ನಾವು ಆಲಿಸಿದೆವು. ಇದು ಪ್ರೀತಿಯ ದೇವ ಜನರೇ, ಪ್ರಭು ಯೇಸುವಿನ ಮುಂದೆ ನಿಮ್ಮ ಕೈಗಳನ್ನು ಎತ್ತಿಕೊಳ್ಳಿರಿ. ಪ್ರಭು ಯೇಸುವಿನ ಮುಂದೆ 10 ಜನ ಕುಷ್ಠ ರೋಗಿಗಳು ಬಂದರು. ಬಂದು ನಿಂತುಕೊಳ್ಳಲಿಲ್ಲ, ಮಾತ್ರವಲ್ಲ ಅವರಲ್ಲಿ ಪ್ರಾರ್ಥಿಸಿದರು, ಯೇಸುವೆ, ನಿಮಗೆ ಇಷ್ಟವಾದರೆ ನಮ್ಮ ಈ ರೋಗವನ್ನು ಗುಣಪಡಿಸಿರಿ. ಯೇಸು ಅವರನ್ನು ಪ್ರೀತಿಯಿಂದ ಮುಟ್ಟಿ ಅವರನ್ನು ಗುಣಪಡಿಸಿದ. ಪ್ರೀತಿಯ ದೇವ ಜನರೇ, ನಾನು ನೀನು ದೇವರ ಮುಂದೆ ನಿಂತುಕೊಳ್ಳೋಣ. ಆತನ ಮುಂದೆ ಹೇಳೋಣ, ನನ್ನ ಅಗತ್ಯಗಳನ್ನು, ನನ್ನ ಕೋರಿಕೆಗಳನ್ನು, ನಿನ್ನ ಕಷ್ಟ, ದುಃಖ, ನೋವು, ಚಿಂತೆ, ಎಲ್ಲ ರೀತಿಯ ಆ ಸ್ಥಿತಿಯನ್ನು ಪೇತ್ರನು ತನ್ನ ಜೀವಿತದಲ್ಲಿ ಬರಿದಾದ ಸ್ಥಿತಿಯನ್ನು ದೇವರಿಗೆ ವಿವರಿಸಿದನು. ವಿವರಿಸುವ ಸಮಯದಲ್ಲಿ ಅವನ ಸ್ಥಿತಿ ಹತಾಶವಾಗಿತ್ತು, ದುಃಖದಾಯಕವಾಗಿತ್ತು. ಎಲ್ಲ ಪ್ರಯತ್ನವು ಹಾಳಾಗಿ ಹೋಗಿತ್ತು, ಎಲ್ಲ ಜ್ಞಾನ ಬರಿದಾಗಿತ್ತು. ಪ್ರೀತಿಯ ದೇವ ಜನರೇ, ನಿನ್ನ ಈ ಸ್ಥಿತಿಯಲ್ಲಿ ನೀನು ದೇವರಿಗೆ ಯೆರೆಮೀಯ 33:3 ವಾಕ್ಯ ಹೇಳ್ತಾ ಇದೆ, ನನ್ನನ್ನು ಬೇಡಿಕೋ, ನಾನು ನಿನಗೆ ಸದುತ್ತರವನ್ನ ನಿನಗೆ ತಿಳಿಯದಾದ ಮತ್ತಾದ ಗೂಢಾರ್ಥಗಳನ್ನು ತಿಳಿಯಪಡಿಸುವೆ. ಎಲ್ಲವನ್ನ ದೇವರಿಗೆ ಒಪ್ಪಿಸುತ್ತ, ನಿನ್ನ ಸಾಲವಾಗಿರಬಹುದು, ನಿನ್ನ ರೋಗವಾಗಿರಬಹುದು, ನಿನ್ನ ಕುಟುಂಬದ ಸಮಸ್ಯೆಗಳಾಗಿರಬಹುದು, ಈ ಸಮಯದ ದೇವರಿಗೆ ಒಪ್ಪಿಸಿ. ಜಾನೆಟ್, ಪ್ರಭು ಯೇಸು ನಿನ್ನನ್ನು ಈ ಸಮಯದಲ್ಲಿ ಮುಟ್ಟುತ್ತಾ ಇದ್ದಾರೆ. ಜೇಸಿಂತಾ, ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. ರಾಬರ್ಟ್, ಪ್ರಭು ಯೇಸು
ತನ್ನ ಪ್ರೀತಿಯಿಂದ ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. ಗ್ಲೋರಿಯಾ, ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. ಶಾಂತಿ, ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. ಎಲಿಸ್ಬೆತ್, ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. ಜೀವಿತ, ಯೇಸು ನಿನ್ನನ್ನು ಮುಟ್ಟುತ್ತಾ ಇದ್ದಾರೆ. ನಿನ್ನ ಕಷ್ಟಗಳನ್ನ ನೀನು ದೇವರಿಗೆ ಹೇಳುತ್ತಾ ಇದ್ದೀಯಾ? ಆತ ನಿನ್ನನ್ನು ಕೇಳುವ ದೇವರೆಂದು ನಿನಗೆ ಈಗ ಅರಿವಾಗ್ತಾ ಇದೆ. ಪ್ರೀತಿಯ ದೇವ ಜನರೇ, ನಿಮ್ಮ ಕರಗಳನ್ನು ಎತ್ತಿಕೊಳ್ಳುತ್ತಾ ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ. ಈ ಸಮಯದಲ್ಲಿ ಆ ಪ್ರಭುವಿಗೆ ಪರಿಪೂರ್ಣ ಒಪ್ಪಿಸೋಣ, ವಿಶ್ವಾಸವಿಡಿ. ಪ್ರೀತಿಯ ದೇವ ಜನರೇ, ಆತನಲ್ಲಿಯೇ ವಿಶ್ವಾಸವಿಡಿ. ಆತನಲ್ಲಿ ವಿಶ್ವಾಸವಿಟ್ಟವನು ಎಂದಿಗೂ ಆಶಾಭಂಗವಾಗುವುದೇ ಇಲ್ಲ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಪ್ರಾರ್ಥಿಸೋಣ. ಏಸು ಮುಟ್ಟುತ್ತಾ ಇದ್ದಾರೆ. ಕ್ಯಾಥರಿನ್ ನಮ್ಮ ಸಹೋದರಿಗೆ ಏಸು ಮುಟ್ಟುತ್ತಾ ಇದ್ದಾರೆ. ತುಂಬಾ ಮಾನಸಿಕವಾಗಿ ನೊಂದಿದ್ದೀರಾ, ನಿಮ್ಮನ್ನು ಯೇಸು ಮುಟ್ಟುತ್ತಾ ಇದ್ದಾರೆ. ಈ ಕ್ಷಣದಲ್ಲಿ ದೇವರ ಪ್ರೀತಿ ನಿಮ್ಮ ಹೃದಯದಲ್ಲಿ ತುಂಬುತ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಹೀರ ಬಾಬಾ ರಖಲ ವಿರದಗ ಚಂದರ ಜೀಸ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ಯು, ಗ್ಲೋರಿ 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 ಗ್ಲೋರಿ. ಚಪ್ಪಾಳೆ ತಟ್ಟುತ್ತಾ ಯೇಸುವನ್ನು ಕೊಂಡಾಡೋಣ. ಈ ಪರಮ ಪ್ರಸಾದದಲ್ಲಿ ಜೀವಂತವಾಗಿರುವ ದೇವರನ್ನು ಕೊಂಡಾಡೋಣ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟಿಕೊಳ್ಳುತ್ತಾ ಈ ಆರಾಧನೆಯಲ್ಲಿ ಭಾಗಿಯಾಗೋಣ. ಪ್ರಭು ಯೇಸು ಸರ್ವರನ್ನು ಮುಟ್ಟುವ ದೇವರಾಗಿದ್ದಾರೆ, ಸರ್ವರನ್ನು ಮುಟ್ಟುವ ದೇವರಾಗಿದ್ದಾರೆ. ಯೋಹಾನ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ, ಹುಟ್ಟು ಕುರುಡರನ್ನು ಹೊರಗೆ ತಳ್ಳಿದ ವಾರ್ತೆ ಯೇಸು ಸ್ವಾಮಿಯ ಕಿವಿಗೆ ಮುಟ್ಟಿತು. ಯೇಸು ಅವನನ್ನು ಕಂಡು, ನರಪುತ್ರನಲ್ಲಿ ನಿನಗೆ ವಿಶ್ವಾಸವಿದೆಯೇ ಎಂದು ಕೇಳಿದರು. ಅವನು ಯಾರೆಂದು ತಿಳಿಸು ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದನು. ಯೇಸು, ನೀನು ಆತನನ್ನು ಕಂಡಿದ್ದೀಯೇ, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದನು. ಸ್ವಾಮಿ, ನಾನು ವಿಶ್ವಾಸನೆಂದು ಅಳುತ್ತಾ ಯೇಸುವಿಗೆ ಅಡ್ಡ ಬಿದ್ದನು. ಪ್ರೀತಿಯ ದೇವ ಜನರೇ, ಆತನೇ ಯೇಸು, ಈ ರೊಟ್ಟಿಯ ರೂಪದಲ್ಲಿ ನಮ್ಮ ನಡುವೆ ಇರುವ ಯೇಸು. ಆತನಿಗೆ ಅಡ್ಡ ಬೀಳಿರಿ. ಇದು ನಿನ್ನ ಸಮಸ್ಯೆಗಳು ಸ್ಪಂದಿಸುವ ದೇವರು ನಿನ್ನ ಮುಂದೆ ಇದ್ದಾರೆ. ನಿನ್ನನ್ನು ಗುಣಪಡಿಸುವ ಯೇಸು ನಿನ್ನ ಮುಂದೆ ಇದ್ದಾರೆ. ನಿನ್ನ ದುಃಖಗಳನ್ನು ಸಂತೋಷವಾಗಿ ಮಾರ್ಪಡಿಸುವ ಯೇಸು ನಿನ್ನ ಮುಂದೆ ಇದ್ದಾರೆ. ಇದು ಆತನನ್ನು ಆರಾಧಿಸೋಣ ಈ ಚಪ್ಪಾಳೆಯ ಮೂಲಕ.
ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದೋಯ್ತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದೋಯ್ತು. ಇಸ್ರೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿತ್ತು. ಎಲ್ಲ ಕೋಟೆಗಳು ಬಿಟ್ಟು ಹೋಗಲಿ. ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಎಲ್ಲ ಬಂಧನಗಳು ಬಿಟ್ಟು ಹೋಗಲಿ. ಕೋಟೆ ಮುರಿದು ಬಿತ್ತು. ಓ ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ನಿನ್ನ ಜೀವಿತದಲ್ಲಿ ಮಕ್ಕಳಿಲ್ಲದ ಕೊರತೆ ಇದೆ. ಯೇಸು ನಿನ್ನ ಆಶೀರ್ವದಿಸ್ತಾ ಇದ್ದಾರೆ. ನೀನು ಸಾಲದಲ್ಲಿ ಬಿದ್ದು ಹೋಗಿದೆ. ಪ್ರಭು ಯೇಸು ನಿನ್ನ ಸಾಲ ಮರುಪಾವತಿಸಲು ಜ್ಞಾನ ಸಮಯವನ್ನು ನಿನಗೆ ಕೊಡ್ತಾ ಇದ್ದಾರೆ. ಕೃಪೆಯಿಂದ ನೀನು ಸ್ವೀಕರಿಸು. ಹಣ್ಣ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವಾ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವಾ. ಎಲೀಷನ ಶಿಷ್ಯನ ಸಾಲ ಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವಾ. ಎಲೀಷನ ಶಿಷ್ಯನ ಸಾಲ ಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವಾ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಯೇಸುವಿನಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಓ ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಪ್ರೀತಿಯ ದೇವ ಜನರೇ, ಪ್ರಭು ಯೇಸುವಿನ ಆಶೀರ್ವಾದವನ್ನು ಪಡೆಯೋಣ. ಈ ಸಮಯ ಆತನ ಆಶೀರ್ವಾದವನ್ನು ಪಡೆಯೋಣ. ಕೃಪೆಯ ಆಶೀರ್ವಾದ, ಸಮಾಧಾನದ ಆಶೀರ್ವಾದ. ಎಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ, ಆ ಆಶೀರ್ವಾದ ನನಗೆ ಬೇಕು, ಆ ಆಶೀರ್ವಾದ ನನ್ನ ಜೀವಿತದಲ್ಲಿ ಇಳಿದು ಬರಬೇಕು. ಮನೆ ಮಂದಿಗೆ ಆ ಆಶೀರ್ವಾದ ಇಳಿದು ಬರಬೇಕು. ಆತನ ಆತನ ರಕ್ಷಣೆ ನನ್ನ ಕುಟುಂಬಕ್ಕೆ ಇಳಿದು ಬರಬೇಕು. ನನ್ನ ಕುಟುಂಬ, ನನ್ನ ಮನೆ ಪ್ರಭುವಿನ ರಕ್ತದ ಶಕ್ತಿಯಿಂದ ಕಾಪಾಡಬೇಕು. ನಮ್ಮ ವಿಚಾರಣೆಗಳು, ನಮ್ಮ ಧರ್ಮ ಗುರುಗಳು, ಧರ್ಮ ಭಗಿನಿಯರು, ಧರ್ಮಾಧ್ಯಕ್ಷರು, ದೇವರ ಸೇವೆಯನ್ನು ಮಾಡುವ ಎಲ್ಲ ಸೇವಕರು, ಸುವಾರ್ತೆಗಾರರು, ಮಧ್ಯಸ್ಥ ಪ್ರಾರ್ಥನೆ ಮಾಡುವವರು, ಇಡೀ ಮಂಗಳೂರು ಧರ್ಮ ಪ್ರಾಂತ್ಯ ಪ್ರಭು ಯೇಸುವಿನ ಕರಗಳಿಗೆ ಒಪ್ಪಿಸೋಣ.
ಇವತ್ತು ಯಾರೆಲ್ಲ ದೂರ ದೂರದ ಪ್ರದೇಶದಿಂದ ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೋ ಪ್ರಭುವೇ, ಸರ್ವರ ಮೇಲೆ ನಿಮ್ಮ ಕೃಪಾಶೀರ್ವಾದ ಇಳಿಸಿರಿ, ನಿಮ್ಮ ಕೃಪಾಶೀರ್ವಾದ ಇಳಿಸಿರಿ. ಕಲ್ವಾರಿಯಲ್ಲಿ ಸುರಿಸಿದ ಆ ರಕ್ತದ ಶಕ್ತಿಯಿಂದ ಸಕಲ ಕುಟುಂಬಗಳನ್ನು, ಪ್ರತಿಯೊಬ್ಬರನ್ನು ಕಾಪಾಡಿರಿ ಯೇಸುವೆ. ಎಲ್ಲ ವೈರಸ್ಗಳಿಂದ, ಬ್ಯಾಕ್ಟೀರಿಯಾಗಳಿಂದ, ಆಕ್ಸಿಡೆಂಟ್ಗಳಿಂದ, ಎಲ್ಲಾ ರೀತಿಯ ಸೋಲುಗಳಿಂದ, ಸಾಲಗಳಿಂದ, ದುರಂತಗಳಿಂದ, ಅನಾಹುತಗಳಿಂದ, ಎಲ್ಲಾ ರೀತಿಯ ಗುಡುಗು ಮಿಂಚು, ಈ ಮಳೆಯಿಂದ, ಯಾವ ರೀತಿಯ ಆಕಸ್ಮಿಕ ವಿಚಾರಗಳಿಂದ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಕಾಪಾಡು ದೇವ, ಪ್ರತಿಯೊಬ್ಬೊಬ್ಬರನ್ನು ಕಾಪಾಡು ಕರ್ತನೇ. ಸರ್ವ ಜನರನ್ನು, ಸರ್ವ ವ್ಯಕ್ತಿಗಳನ್ನು ಕಾಪಾಡು ದೇವ. ಆಸ್ಪತ್ರೆಯಲ್ಲಿ ಅವಿರತ ಸೇವೆ ಮಾಡುವ ಎಲ್ಲ ವೈದ್ಯರನ್ನು, ಎಲ್ಲ ನರ್ಸ್ಗಳನ್ನು, ಆಸ್ಪತ್ರೆ ಸಿಬ್ಬಂದಿಗಳನ್ನು ಕಾಪಾಡಿರಿ ಯೇಸುವೆ. ಎಲ್ಲ ಮದ್ದು ಉತ್ಪಾದಕರನ್ನು, ಆಕ್ಸಿಜನ್ ಸಪ್ಲೈ ಮಾಡುವವರನ್ನು, ವಿವಿಧ ರೀತಿಯಲ್ಲಿ ಸೇವೆ ಮಾಡುವ ಎಲ್ಲ ಸೇವಕರನ್ನು, ಜನರನ್ನು ಹೊತ್ತು ತರುವ ಎಲ್ಲ ಆಂಬ್ಯುಲೆನ್ಸ್ ಚಾಲಕರನ್ನು, ಆಶಾ ಕಾರ್ಯಕರ್ತರನ್ನು ಕರ್ತನೇ ನೀವು ಕಾಪಾಡಿರಿ, ನೀವು ಕಾಪಾಡಿರಿ ಯೇಸುವೆ, ನೀವು ಕಾಪಾಡಿರಿ ಸ್ವಾಮಿ ಯೇಸುವೆ. ಎಷ್ಟೋ ಜನರು ಈ ಲಾಕ್ಡೌನ್ ನಿಂದ ದಿನನಿತ್ಯ ದುಡಿದು ಊಟ ಮಾಡುವ ಜನರು ಅನೇಕರಿದ್ದಾರೆ. ಇವತ್ತು ಕೆಲಸವಿಲ್ಲದೆ, ಮನೆಯಲ್ಲಿ ಸಂಬಳವಿಲ್ಲದೆ ಕಷ್ಟಪಡುವಂತ ಸರ್ವ ಜನರನ್ನ ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಭಯಭೀತರಾದಂತ ಸರ್ವ ಜನರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಮಾಧ್ಯಮದಲ್ಲಿ ಬರುವ ವಾರ್ತೆಯನ್ನ ಕೇಳಿ ಮಾನಸಿಕ ಸಮಸ್ಯೆನ ಭಯದಿಂದ ಬಳಲುತ್ತಿರುವ ಸರ್ವ ಜನರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತಾ ಇದ್ದೇನೆ. ನಮ್ಮ ಕರಗಳನ್ನು ಎತ್ತಿ ಶಕ್ತಿಯುತವಾಗಿ ನಾವು ಪ್ರಭು ಯೇಸುವನ್ನು ಸ್ತುತಿಸೋಣ. ಹಲ್ಲೆಲೂಯಾ, 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 ಪರಮ ಪ್ರಸಾದಕ್ಕೆ ನಾವು ನಮ್ಮ ತಲೆಯನ್ನು ಬಾಗಿಸುತ್ತಾ ಆಶೀರ್ವಾದವನ್ನು ಪಡೆಯೋಣ. ಎಲ್ಲರೂ ತಲೆಯನ್ನು ಬಾಗಿಸುತ್ತಾ, ಜೀವಂತ ದೇವರೇ, ಜೀವಂತ ರೊಟ್ಟಿಯೇ, ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಕಾಪಾಡು, ನಮ್ಮ ಕುಟುಂಬಗಳನ್ನು ಕಾಪಾಡು, ನಮ್ಮ ಸಮಾಜವನ್ನು ಕಾಪಾಡು, ನಮ್ಮ ಜಿಲ್ಲೆ, ತಾಲೂಕು, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರಪಂಚವನ್ನು ಕಾಪಾಡು, ಸರ್ವರನ್ನು ಕಾಪಾಡು. ನೀವೇ ಕಾಪಾಡುವ ಶಕ್ತಿಯುಳ್ಳ ದೇವರು. ನಿಮ್ಮ ಹೊರತು ಬೇರೆ ದೇವರಿಲ್ಲ ನಮ್ಮನ್ನು ಕಾಪಾಡಲು. ಇದೋ ತಲೆಯನ್ನು ಬಾಗಿಸುತ್ತಾ ನಿಮ್ಮನ್ನು ಆರಾಧಿಸುತ್ತೇವೆ. ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಮಹಿಮೆ. Hallelujah. 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 Praise the Lord. Praise the Lord. Praise the Lord. Praise the Lord. Hallelujah. 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 Praise the Lord. Praise the Lord. Praise the Lord. Praise the Lord. ಪ್ರೀತಿಯ ದೇವ ಜನರೇ, ಇವತ್ತು ಈ ಆರಾಧನೆಯಲ್ಲಿ ನಮಗೆ ಸಹಕಾರ ನೀಡಿದಂತ, ಯಾವಾಗಲೂ ನಮ್ಮ ಈ ಜೊತೆಗಿರುವಂತ ಸಹೋದರ ಆಸ್ಮಂಡ್ ನಮ್ಮ ನಡುವೆ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದೇವರ ವಾಕ್ಯವನ್ನು ನೀಡಲು ಬಂದಂತ ಸಹೋದರ ಎಲಿಯಸ್ ನಮ್ಮ ನಡುವೆ ಇದ್ದಾರೆ. ಅವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಪ್ರೀತಿಯ ದೇವಚನರೇ, ಭಯ ಪಡಬೇಡಿ. ದೇವರು ಈ ಸ್ಥಿತಿಯಿಂದ ಒಳ್ಳೆಯ ಸ್ಥಿತಿಗೆ ದೇವರು ನಮಗೆ ತರುತ್ತಾರೆ. ಇದು ನಮ್ಮ ವಿಶ್ವಾಸ. ಇದೇ ನಮ್ಮ ದೇವರು ಯೇಸು ನಮ್ಮೊಂದಿಗೆ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಒಂದು ಗಟ್ಟಿಯಾದ ಚಪ್ಪಾಳೆಯನ್ನ ಪ್ರಭು ಯೇಸುವಿನ ಮುಂದೆ ನಾವು ಕೊಡೋಣ. ಗಟ್ಟಿಯಾದ ಚಪ್ಪಾಳೆ. ಇವತ್ತೊಂದು ಎರಡು ಕಾಲು ಗಂಟೆಗಳ ಕಾಲ ಈ ಪ್ರಾರ್ಥನೆಯಲ್ಲಿ ನಾವು ಭಾಗಿಯಾಗಿದ್ದೇವೆ. ನಿಜವಾಗಿಯೂ ನಾವು ಭಾಗ್ಯವಂತರು. ಪ್ರಿಯರೇ, ನಿಮಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಮತ್ತೊಂದು ವಾರ, ಆದಿತ್ಯವಾರ ನಿಮ್ಮ ಮುಂದೆ ಮತ್ತೆ ಬರಲಿದ್ದೇವೆ. ನಾವೆಲ್ಲರೂ ಸೇರಿ ಪ್ರಭು ಯೇಸುವನ್ನ ಮಹಿಮೆ ಪಡಿಸೋಣ. ಈ ಸುವಾರ್ತೆಯನ್ನ ಅನೇಕ ಜನರಿಗೆ ಹಂಚಿ, ಈ ಮೂಲಕ ದೇವರ ಮಹಿಮೆ ಸರ್ವ ಸ್ಥಳದಲ್ಲಿಯೂ ಹಬ್ಬಲಿ. ಅನೇಕ ಯುವ ಜನರು ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಲಿ. ಮಾತ್ರವಲ್ಲ, ಅನೇಕರು ಈ ಆರಾಧನೆಯ ಮೂಲಕ ಸೌಖ್ಯ, ಬಿಡುಗಡೆ, ಅಭಿಷೇಕ, ಅಭಿವೃದ್ಧಿ ಹೊಂದಲಿ ಯೇಸು ನಾಮದಲ್ಲಿ. ಆಮೇನ್, ಆಮೇನ್, ಆಮೇನ್. ಮತ್ತೆ ನನಗೆ ಶಕ್ತಿ ಕೊಟ್ಟ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ಕಳೆದ ವಾರದಲ್ಲಿ ನಾನು ನಿಮ್ಮ ಮುಂದೆ ಸಾಕ್ಷಿಯನ್ನು ನುಡಿದೆನು. ಅದೇ ರೀತಿಯಲ್ಲಿ ಈ ವಾರದಲ್ಲಿ ಮತ್ತೆ ನನ್ನನ್ನು ಸದೃಢವಾಗಿ ದೇವರು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಯಾವ ರೀತಿಯ ನ್ಯೂನ್ಯತೆ ಇಲ್ಲದೆ ಯೇಸು ನಾಮವನ್ನ ಮಹಿಮೆ ಪಡಿಸಲು ನನಗೆ ಸಾಧ್ಯವಾಯಿತು. ಬೇರೆ ಯಾವ ನಾಮದಿಂದಲೂ ಅಲ್ಲ, ಯೇಸು ನಾಮದಿಂದ ಮಾತ್ರ. ಆಮೇನ್, 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 ಆಮೇನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೊನೆಯ ಒಂದು ಗೀತೆ, ಸಂತೋಷದ ಗೀತೆ ಹಾಡುತ್ತಾ ನಾವು ದೇವರನ್ನ ಒಂದು ಚರಣ ಹಾಡುತ್ತಾ ನಾವು ಸಂತೋಷ ಪಡೋಣ. ಪ್ರತಿ ವಾರ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ವಾರದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವ ಪ್ರತಿಯೊಬ್ಬರಿಗೂ ಅಭಿನಂದನೆಯನ್ನು, ಆಶೀರ್ವಾದವನ್ನು ನಾವು ಬೇಡಿಕೊಳ್ತಾ ಇದ್ದೇವೆ. ಹೊಸದಾಗಿ ಈ ಪ್ರಾರ್ಥನೆಯಲ್ಲಿ ಸೇರಿಕೊಂಡಿರುವ ನಿಮಗೆ ಸೈಂಟ್ ಆಂಟನಿ ಆಶ್ರಮದಲ್ಲಿ ಪ್ರತಿಯೊಂದು ಆದಿತ್ಯವಾರ ನಡೆಯುವ ಈ ಕನ್ನಡ ಪ್ರಾರ್ಥನೆಗೆ ನಿಮಗೆ ಸ್ವಾಗತವನ್ನು ನಾವು ಕೋರುತ್ತಾ ಇದ್ದೇವೆ. ದಯವಿಟ್ಟು ಯಾವಾಗ ಕೋವಿಡ್ ಹೋಗಿ, ಲಾಕ್ಡೌನ್ ಹೋಗಿ ಮತ್ತೆ ಆರಂಭವಾಗುತ್ತೋ ನಾವು ಸೇರಿಕೊಳ್ಳೋಣ. ಆ ತನಕ ನಾವು ಈ ಮಾಧ್ಯಮದ ಮೂಲಕ ಪ್ರಾರ್ಥಿಸೋಣ. ಇವತ್ತು ಈ ಮಾಧ್ಯಮದ ಮೂಲಕ ನಮಗೆ ಸಹಕಾರ ನೀಡಿದವರು ಸಹೋದರ ಎಲಿಯಸ್ ಅವರು. ಅವರ ಈ ಮಾಧ್ಯಮದ ಸಹಾಯ ಮೂಲಕ ಈ ಕಾರ್ಯಕ್ರಮ ಬಿತ್ತರಿಸಲು ಸಾಧ್ಯವಾಯಿತು. ಅವರಿಗೆ ನಾವು ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ, ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ದೇವರನ್ನು ಸ್ತುತಿಸೋಣ. ಎಲ್ಲ ನಗುಮುಖದಿಂದ, ಸಂತೋಷದಿಂದ, ಏಕೆಂದರೆ ನಮ್ಮ ದುಃಖವು ಸಂತೋಷವಾಗಿ ಮಾರ್ಪಡಿಸಿದೆ. ಆದ್ದರಿಂದ ಸಂತೋಷದಿಂದ ನಾವು ಕೊಂಡಾಡೋಣ. ಪಾಪವ ತೊಳೆಯುವ ರಕ್ತಕ್ಕೆ ಜಯ, ಶಾಪವ ನೀಗುವ ರಕ್ತಕ್ಕೆ ಜಯ. ಪಾಪವ ತೊಳೆಯುವ ರಕ್ತಕ್ಕೆ ಜಯ, ಶಾಪವ ನೀಗುವ ರಕ್ತಕ್ಕೆ ಜಯ. ಬಿಡುಗಡೆ ನೀಡುವ ರಕ್ತಕ್ಕೆ ಜಯ, ಜಯವನ್ನು ನೀಡುವ ರಕ್ತಕ್ಕೆ ಜಯ. ಬಿಡುಗಡೆ ನೀಡುವ ರಕ್ತಕ್ಕೆ ಜಯ, ಜಯವನ್ನು ನೀಡುವ ರಕ್ತಕ್ಕೆ ಜಯ. ಓ ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ. ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ, ಕರುಣೆಯ ಕರ್ತನ ರಕ್ತಕ್ಕೆ ಜಯ, ಕರುಣೆಯ ಕರ್ತನ ರಕ್ತಕ್ಕೆ ಜಯ. ವೈರಾಗ್ಯ ನೀಗುವ ರಕ್ತಕ್ಕೆ ಜಯ, ಸಂಶಯ ನೀಗುವ ರಕ್ತಕ್ಕೆ ಜಯ. ವೈರಾಗ್ಯ ನೀಗುವ ರಕ್ತಕ್ಕೆ ಜಯ, ಸಂಶಯ ನೀಗುವ ರಕ್ತಕ್ಕೆ ಜಯ. ಪ್ರೇಮವ ತುಂಬುವ ರಕ್ತಕ್ಕೆ ಜಯ, ಶಾಂತಿಯ ನೀಡುವ ರಕ್ತಕ್ಕೆ ಜಯ. ಪ್ರೇಮವ ತುಂಬುವ ರಕ್ತಕ್ಕೆ ಜಯ, ಶಾಂತಿಯ ನೀಡುವ ರಕ್ತಕ್ಕೆ ಜಯ. ಓ ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ. ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ, ಕರುಣೆಯ ಕರ್ತನ ರಕ್ತಕ್ಕೆ ಜಯ, ಕರುಣೆಯ ಕರ್ತನ ರಕ್ತಕ್ಕೆ ಜಯ.
ಪ್ರೈಸ್ ದಿ ಲಾರ್ಡ್, Praise the Lord. ಪ್ರೈಸ್ ದಿ ಲಾರ್ಡ್. Praise the Lord. ಎಲ್ಲರೂ ತಲೆಯನ್ನ ಬಾಗಿಸುತ್ತಾ ಪುತ್ರರೊಡಗೂಡಿ ಅರಸಿಮ್ಮನು ತಾಯಿ, ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಎಂದೆಂದು ಸ್ತುತಿ ಸ್ತೋತ್ರವು, ಎಂದೆಂದು ಸ್ತುತಿ ಸ್ತೋತ್ರವು. ಪವಿತ್ರ ಶಿಲುಬೆಯ ಗುರುತ ಮೂಲಕ ನಮ್ಮ ವೈರಿಗಳನ್ನ ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧ ನಾಮದಲ್ಲಿ ಆಮೆನ್. ಪ್ರೈಸ್ ದಿ ಲಾರ್ಡ್, Praise the Lord. ಪ್ರೈಸ್ ದಿ ಲಾರ್ಡ್, Praise the Lord. ಹಲ್ಲೆಲೂಯಾ. Hallelujah. ಪ್ರಭು ಕೊಟ್ಟ ಶಾಂತಿ ಪ್ರೀತಿಯನ್ನ ನಾವೆಲ್ಲರೂ ಮನೆ ಮಂದಿಯೊಂದಿಗೆ ಹಂಚಿಕೊಳ್ಳೋಣ. ಹೀಗೆ ಸರ್ವೇಶ್ವರ ಪ್ರಭು ಯೇಸುವನ್ನ ನಾವು ಕೊಂಡಾಡೋಣ. ಆಮೆನ್. ಪ್ರೈಸ್ ದಿ ಲಾರ್ಡ್.